ಕಲ್ಪನೆ ಬೇರೇನಲ್ಲ, ದಾಸರದ್ದೇ ಚಿಂತನೆಯನ್ನು ತೆಗೆದುಕೊಂಡ್ರೆ ಹರಿದಾಸರು ಹೇಳುವವರಿದ್ದಾರೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದೆ, ನನಗೆ ಯಾವಾಗಲೂ ಅದು ಜೀವನದಲ್ಲಿ ಶಕ್ತಿ ಕೊಡುವಂಥ ಒಂದು ದಾಸರ ಚಿಂತನೆ. ಎಲ್ಲೆಲ್ಲಿ ನಾವು ಒರೆಸಿಕೊಂಡು ಹೋಗಬೇಕಾಗಿಲ್ಲ ವೈಕುಂಠವನ್ನು. ನಾವಿರುವಂಥ ಸ್ಥಳದಲ್ಲೇ, ನಾವಿರುವಂಥ ವರ್ತುಲದಲ್ಲೇ, ನಾವಿರುವಂಥ ಗ್ರಾಮದಲ್ಲೇ, ನಾವಿರುವಂಥ ರಾಜ್ಯದಲ್ಲೇ ನಾವೇ ಸೃಷ್ಟಿ ಮಾಡಿಕೊಳ್ಬೋದು. ಇಲ್ಲ, ವಿಷಮಯವಾದಂಥ ರಾವಣ ರಾಜ್ಯವನ್ನು ನಾವೇ ಸೃಷ್ಟಿಸಿಕೊಳ್ಳಬಹುದು. ರಾವಣ ಪ್ರಭು ಶ್ರೀ ರಾಮಚಂದ್ರನಿಂದ ಹತನಾದರೂ ಆತ ಪ್ರಪಂಚದಲ್ಲೇ ಅದ್ವಿತೀಯವಾದಂಥ ವಿದ್ವಾಂಸ, ಮಹಾಬ್ರಾಹ್ಮಣ ಅಂತ ಅನ್ನಿಸಿಕೊಂಡವ. ವಿಕೃತ ಚಿಂತನೆಯ ನೆಲೆಯಲ್ಲಿ ಬದುಕನ್ನು ಕಂಡುಕೊಂಡ ಆ ಶ್ರೀರಾಮಚಂದ್ರನಿಂದ ಹತನಾದ. ಅರ್ಥಾತ್ ಭಗವಂತ ಜನ್ಮತಃ ನಾವು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಅಥವಾ ಆ ಸ್ಥರ ಈ ಸ್ಥರ ಅಂದರೆ ಶ್ರೀಮಂತರು ಬಡವರು, ಇಂಥ ಹುದ್ದೆ ಇಲ್ಲ. ಭಗವಂತ ನಮಗೆ ಅಸ್ತು ಕೊಡುವಂಥದ್ದು ರಾಮತತ್ವದ ನಡೆಯಲ್ಲಿ ನಮ್ಮ ಜೀವನವನ್ನು ಸಾಗಿಸಿದಾಗ ಮಾತ್ರ. ಈ ಭೂಮಿಗೆ ತಾಯಿಯ ಗರ್ಭದಿಂದಲೇ ನಮಗೆಲ್ಲ ಭಗವಂತ ಪವಿತ್ರವಾದಂಥ ಈ ಭೂಮಿಯಲ್ಲಿ ಜನ್ಮ ಕೊಟ್ಟಿದ್ದಾನೆ. ಹೇಳಿ ಕೇಳಿ ಈ ಪರಶುರಾಮನ ಭಾರ್ಗವನ ನಾಡಿನಲ್ಲಿ ನಾವೆಲ್ಲ ತವಳುವ ಸಂಸ್ಕೃತಿಯೊಂದಿಗೆ ಬದುಕನ್ನು ಕಂಡುಕೊಳ್ತಾ ಇದ್ದೇವೆ. ಹಿಂದೂ ಧರ್ಮದ ಛತ್ರದ ಅಡಿಯಲ್ಲಿ ಸುಂದರವಾದಂಥ ಕಲ್ಪನೆಗಳೊಂದಿಗೆ ಪ್ರತಿಯೊಬ್ಬನ ಹೃದಯದಲ್ಲಿ ಭಗವಂತನನ್ನು ಕಾಣ್ತಾ. ಆಚಾರ್ಯತ್ರೆಯರಲ್ಲಿ ಓರ್ವರಾದಂಥ ಜಗದ್ಗುರು ಮಧ್ವಾಚಾರ್ಯರ ಸಂದೇಶವೇ ಅದು. ಪ್ರತಿಯೊಬ್ಬನಲ್ಲಿ ಭಗವಂತನನ್ನು ಕಾಣು, ನೀನು ಭಗವಂತನ ಆಗು ಅಂತ. ಭಗವಂತನನ್ನು ಯಾಕೆ ಹುಡುಕಿಕೊಂಡು ಹೋಗಬೇಕು? ನಾನೇ ಭಗವಂತನಾಗಬೇಕು. ಅರ್ಥಾತ್ ವ್ಯಸನ ಮುಕ್ತವಾಗಿ ಶ್ರಮಜೀವನದೊಂದಿಗೆ ಕರ್ತವ್ಯ ನೆಲೆಯಲ್ಲಿ ನಮ್ಮ ಬದುಕನ್ನು ನಾವು ಬಾಳಿಕೊಂಡಾಗ ಎಲ್ಲವೂ, ಎಲ್ಲ ಕಡೆಗಳಲ್ಲೂ, ಎಲ್ಲ ಮನೆಗಳಲ್ಲೂ ವೈಕುಂಠ ಪ್ರಾಪ್ತಿ ಆಗ್ತದೆ. ವಿಕೃತ ಅಥವಾ ದುಃಖಗಳು ಇದ್ದದ್ದೇ. ಆದರೆ ಇದೆಲ್ಲದರ ಜೊತೆಗೆ ಕರ್ತವ್ಯ ಮುಖದಲ್ಲಿ ಹೋಗಬೇಕಾದರೆ ಇಂಥ ಚಿಂತನೆಗಳು ಆಗ್ತಾ ಇರಬೇಕು. ಶ್ರಾವಣ ಮಾಸದಲ್ಲಿ, ಅದರಲ್ಲೂ ಆಟಿ ತಿಂಗಳಲ್ಲಿ ಪತ್ತನಾಜಿಯ ನಂತರ ಪ್ರತಿದಿನ ಎಲ್ಲ ಕಡೆಗಳಲ್ಲಿ, ಎಲ್ಲ ಮನೆಗಳಲ್ಲೂ ಆಗಲೇಬೇಕಂತೆ ಶ್ರವಣಾದಿ ಚಿಂತನೆಗಳು. ಚಿಕ್ಕ ಮೇಳಗಳು ನಮ್ಮ ಮನೆಯ ಒಳಗೆ ಬಾಗಿಲಿಗೆ ಬಂದು ಬಾಗಿಲು ಬಡಿತಾ ಇದ್ದಾವೆ, ನಾವು ಬಂದು ಆಡ್ತೇವೆ ಅಂತ. ಇದೆಲ್ಲವನ್ನು ನಾವು ಆಸ್ವಾದಿಸೋಣ. ದಾಸರು ಗಂಟೆಯ ನಾದದೊಂದಿಗೆ, ಶಂಖನಾದದೊಂದಿಗೆ ಬಂದರೂ ಅವರನ್ನು ಸ್ವೀಕರಿಸೋಣ. ಇಂತಹ ಚಿಂತನೆಗಳು 30-34 ದಿನಗಳ ಕಾಲ ಈ ಪ್ರದೇಶದಲ್ಲಿ ಆಗುವಂಥದ್ದಿದ್ದರೆ ಬಹುಶಃ ನೀವೆಲ್ಲ ಸೌಭಾಗ್ಯವಂತರು. ನಾವು ಸ್ವಲ್ಪ ದೂರದಲ್ಲಿದ್ದೇವೆ ಮಂಗಳೂರಿನಲ್ಲಿ. ಆ ಸೌಭಾಗ್ಯದ ಈ ನೆಲೆಯಲ್ಲಿ ನಮ್ಮನ್ನು ನೀವು ಜೋಡಿಸ್ಕೊಂಡಿದ್ದೀರಲ್ಲ, ನಾನು ಭಾಗ್ಯವಂತ, ಇದು ಭಾಗ್ಯವಯ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಗ್ಯಮಯ ಸನ್ನಿವೇಶ ನಮ್ಮೆಲ್ಲರ ಜೀವನಕ್ಕೆ ಅದು ಪ್ರಾಪ್ತವಾಗಲಿ. ನಮ್ಮ ಬದುಕು ಹಸನಾಗುವುದಲ್ಲದೆ, ನಮ್ಮ ರಾಜ್ಯ, ನಮ್ಮ ಗ್ರಾಮ ರಾಮರಾಜ್ಯವಾಗುವುದಲ್ಲದೆ, ನಮ್ಮ ರಾಷ್ಟ್ರ ವಿಶ್ವದಲ್ಲಿಯೇ ಆ ರಾಮರಾಜ್ಯದ ಪಥದಲ್ಲಿ ಜಗತ್ತಿಗೆ ವಂದಿತವಾಗಿದೆ ಈಗಾಗಲೇ. ಆ ನೆಲೆಯಲ್ಲಿ ಇನ್ನು ನಾವು ಸ್ವಲ್ಪ ಮಟ್ಟಿಗೆ ಜಡತ್ವ ಕೆಲವೊಮ್ಮೆ ಕಂಡು ಕಾಣ್ತದೆ ಅದೇನು, ಅಥವಾ ಅತಿಯಾದಂಥ ಇಲ್ಲ ಆಯಿತು ಎನ್ನುವಂಥ ತೃಪ್ತಿ ಕಾಣ್ತದೆ. ತೃಪ್ತಿ ಬೇಕಾಗಿಲ್ಲ. ಅಲ್ಪಾಯುಷ್ಯದಲ್ಲಿ ಸಾಧ್ಯವಾದಷ್ಟು ಶ್ರಮಜೀವನದ ನಮ್ಮನ್ನು ನಾವು ತೊಡಗಿಸಿಕೊಂಡು, ಅದು ಯಾವುದೇ ಮುಖದಲ್ಲಿ ಇರಲಿ, ಆ ಮುಖ ಈ ಮುಖ ಅಂತಲ್ಲ, ಯಾವುದೇ ಮುಖದಲ್ಲಿರಲಿ, ನಮ್ಮನ್ನು ನಾವು ನಮ್ಮ ಸೇವಾ ವ್ಯವಸ್ಥೆಗಳಲ್ಲಿ ತೊಡಗಿಸ್ಕೊಳ್ತಾ, ನಮಗೆ ಹಿಂದಿನವರು ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಬದುಕನ್ನು ಕೊಟ್ಟಿದ್ದಾರೆ, ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಕೊಡಬೇಕೋ ಬೇಡೋ, ಆ ನೆಲೆಯಲ್ಲಿ ನಮ್ಮ ಪ್ರಯತ್ನ ಸಾಗಲಿ. ಭಗವಂತ ನಮ್ಮನ್ನು ಆಶೀರ್ವದಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸಂತೋಷ. ಇದು ನಮ್ಮ ಯೋಗ. ಈಗ ನಮ್ಮ ಹಿರಿಯರಾದಂತಹ ಪುಂಡರೀಕಾಕ್ಷ ಇವರ ಒಂದು ನೇತೃತ್ವದಲ್ಲಿ, ಹಿರಿತನದಲ್ಲಿ ಈ ರೀತಿ ಆಷಾಢ ಮಾಸಾಚರಣೆ. ಆಷಾಢ ಅಂತಂದರೆ ಇದು ನಮಗೆ ಘಟ್ಟದ ಮೇಲಿನವರಿಗೆ ಇದು ಚಾಂದ್ರಮಾನ ಯುಗಾದಿಯ ಒಂದು ತಿಂಗಳು. ನಮಗೆ ಆಟಿ 15 ದಿವಸದ ನಂತರ ಬರುವಂಥದ್ದು ಸೌರಮಾನ. ಚಾಂದ್ರಮಾನದವರಿಗೆ ಈ ಒಂದು ತಿಂಗಳು ಯಾವ ಒಂದು ಶುಭ ಕೆಲಸ ಮನೆಯಲ್ಲಿ ಆಗೋದಿಲ್ಲ. ಮದುವೆ ಮುಂಜಿ ಇಂಥದ್ದು ಯಾವುದೂ ನಡೆಯುವುದಿಲ್ಲ. ಕೇವಲ ಈ ಒಂದು ತಿಂಗಳನ್ನು ಅಲ್ಲಲ್ಲಿ ಹರಿಕತೆ, ಸಂಗೀತ, ಭಾಗವತ, ರಾಮಾಯಣ, ಈ ಎಲ್ಲ ಪ್ರವಚನಗಳು, ಅದರ ಜೊತೆ ಹರಿಕತೆ, ಸತ್ಸಂಗವನ್ನು ನಡೆಸುವಂಥ ಒಂದು ಪರಿಪಾಠ. ಮುಖ್ಯ ಉದ್ದೇಶ ಇಷ್ಟೇ. ಈಗ ನಮ್ಮ ಕಾಲಾನುಗುಣಿಗಾಗಿ ಋತು ಚಕ್ರದಲ್ಲಿ ಬರ್ತಕ್ಕಂಥ ಈ ಒಂದು ತಿಂಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆ ನಡೆಯುವುದಿಲ್ಲ. ಬೇಸಾಯದ ಕೆಲಸ ಮುಗಿದಿದೆ. ಈಗ ಇರತಕ್ಕಂಥದ್ದು ಒಳ್ಳೆಯ ಚಿಂತನೆಯನ್ನು ಮಾಡಬೇಕು. ದೇವರ ಬಗ್ಗೆ, ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ, ಇನ್ನೊಬ್ಬರ ಬಗ್ಗೆ ನಮ್ಮಿಂದ ಏನು ಒಳ್ಳೆಯ ಚಿಂತನೆ, ಒಳ್ಳೆಯ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ.
ಅದರ ಜೊತೆಗೆ ಇಡೀ ಜಗತ್ತಿಗೆ ಭಾರತ ಕೊಟ್ಟಂತಹ ಕಾಣಿಕೆ ಏನು, ಕೊಡುಗೆ ಏನು ಎನ್ನುವುದನ್ನು ನಾವು ಸ್ಮರಿಸಿಕೊಳ್ಳಬೇಕು. ಅದರ ಜೊತೆ ನಾಗಾಲೋಟದಿಂದ ಜಗತ್ತಿನ ಮುಂದೆ ಓಡ್ತಾ ಇದೆ ಭಾರತ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಹಿರಿಯಣ್ಣನಾಗಿ ನಿಲ್ಲತಕ್ಕಂತಹ ಕಾಲ ಅತ್ಯಂತ ಸಮೀಪ ಇದೆ. ಭಾರತ ಕೊಟ್ಟಂತಹ ಸಂದೇಶ, ಶಾಂತಿಯ ಸಂದೇಶವನ್ನು ಜನ ಎದುರು ಶಾಲೆ ಕೂಡ ಪುತ್ರ ಕಾಮೇಶ್. ನಾವು ಕೂಡ ಮಕ್ಕಳನ್ನು ಇಲ್ಲಿ ಬರಮಾಡ್ಕೊಂಡು ಚಿಕ್ಕ ಮಕ್ಕಳು ನಮ್ಮ ವಿದ್ಯಾಲಯದಲ್ಲಿ ಬರ್ತಾರೆ. ನಮಗೆ ದೇವರು ಬೇರೆ ಯಾರಲ್ಲ, ರಾಮ, ಕೃಷ್ಣ, ಬುದ್ಧ, ಅಶೋಕ, ಸೀತೆ, ದ್ರೌಪದಿ ಇವರನ್ನೆಲ್ಲ ನಮ್ಮ ಮುದ್ದು ಮಕ್ಕಳಲ್ಲಿ ನಾವು ಕಾಣ್ತೇವೆ. ಆ ರೂಪದಲ್ಲಿ ರಾಮನಾಗಿ ಬೆಳಿಬೇಕು, ಮಗು ಕೃಷ್ಣನಾಗಿ ಬೆಳಿಬೇಕು, ಹನುಮಂತನ ಭಕ್ತಿ ಅವರಲ್ಲಿ ಬರಬೇಕು. ಈ ರೀತಿ ಭಗವಂತನನ್ನೇ ಮನುಷ್ಯನನ್ನೇ ಮಕ್ಕಳಲ್ಲಿ ಕಾಣುವಂತಹ ಆ ಶಕ್ತಿಯನ್ನು, ಆ ಪ್ರೇರಣೆಯನ್ನು ಮಕ್ಕಳಲ್ಲಿ ತುಂಬುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಸಂಸ್ಥೆ ತುಳುನಾಡು ಎಜುಕೇಷನ್ ಈ ಹಳ್ಳಿ ಪ್ರದೇಶದಲ್ಲಿ ಮಾಡ್ತಾ ಇದೆ. ಒಂದು ಮಾತನ್ನು ಬಹಳ ಸಂತೋಷದಿಂದ ಹೇಳ್ತೇನೆ, ಈ ಪರಿಸರದ ಜನ ಬಹಳ ಸಂತೋಷದಿಂದ ನಮ್ಮ ಸಂಸ್ಥೆಯನ್ನು ನಮ್ಮದೇ ಸಂಸ್ಥೆ ಕಳೆದ ವರ್ಷ ಇಲ್ಲಿ ಸಂಧ್ಯಾ ಕಾಲದಲ್ಲಿ ದೀಪ ಪೂಜನ ಕಾರ್ಯಕ್ರಮ ನಡೆದಿತ್ತು. ಹಲವಾರು ಎಲ್ಲ ತಾಯಿಯರು ಬಂದಿದ್ದಾರೆ. ಇಡೀ ನಮ್ಮ ಪ್ರದೇಶ ಕೂಡ ಬೆರಗಾಗಿ ನೋಡ್ತಕ್ಕಂತಹ 1850 ಹತ್ತಿರ 2000 ತಾಯಂದಿರು 10 ಗ್ರಾಮಗಳಿಂದ ಬಂದು ವೈಶಿಷ್ಟ್ಯಪೂರ್ಣವಾದ ಸಂಧ್ಯಾದೀಪ ಈ ದೀಪ ಪೂಜನ ಕಾರ್ಯಕ್ರಮವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದಾರೆ. ನಮ್ಮ ಕಲ್ಪನೆ, ನಮ್ಮ ಚಿಂತನೆ, ನಮ್ಮ ಸಿದ್ಧಾಂತ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತೇಳಿ, ಎಲ್ಲಿ ತಾಯಂದಿರನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಗೌರವಿಸ್ತೇವೆ, ದುರ್ಗೆಯ ಒಂದು ಅವತಾರ ಅನ್ನುವ ರೀತಿಯಲ್ಲಿ ತಾಯಂದಿರನ್ನು ನೋಡ್ತಕ್ಕಂಥ ಒಂದು ಹಿರಿದಾದ ಸಂಸ್ಕೃತಿ ಇದ್ದರೆ, ಒಂದು ಧರ್ಮ ಇದ್ದರೆ ಅದು ಹಿಂದೂ ಧರ್ಮ, ಸನಾತನ ಧರ್ಮ. ಆ ಹಿಂದೂ ಧರ್ಮದ ಮುಂಚೂಣಿಯಲ್ಲಿ ನಿಂತು ಧರ್ಮ ಪ್ರಜ್ಞೆಯನ್ನು, ಧರ್ಮ ಪ್ರೇರಣೆಯನ್ನು ಮಕ್ಕಳಿಗೆ ಕೊಡುವಂತಹ ಶಕ್ತಿ ಇದ್ದರೆ ಅದು ತಾಯಂದಿರಿಗೆ ಮಾತ್ರ. ಆ ಮಾತಾ ಸ್ವರೂಪಿಯಾದಂಥ ದುರ್ಗಾಂಬೆಯ ಸ್ವರೂಪಿಯಾದಂಥ ತಾಯರಿಗೆ ಮಾತ್ರ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಮಾತಾ ಭಗಿನಿಯರ ಹೃದಯದ ಹೊಡೆದಿರಕ್ಕಂಥ ಆ ಮಹಾಮಾತೆ ದುರ್ಗಾಂಬೆಗೆ ವಂದಿಸುತ್ತಾ ಬಂದಂಥ ಎಲ್ಲ ಬಂಧುಗಳು ಕೂಡ ನಾವು ಒಟ್ಟಾಗುವ, ಒಟ್ಟಾಗಿ ಚಿಂತನೆ ಮಾಡುವ, ಒಟ್ಟಾಗಿ ಯೋಚನೆ ಮಾಡುವ, ಒಟ್ಟಾಗಿ ಸಮಾಜವನ್ನು ನಾವು ಕಟ್ಟುವ. ಈ ಧರ್ಮಕ್ಕೆ ಇವತ್ತು ಸಂಕಟ ಬಂದಿದೆ, ತೊಂದರೆ ಇದೆ. ಈ ಸಂದರ್ಭದಲ್ಲಿ ಇರತ ಸಂಘೇ ಶಕ್ತಿ ಕಲಿಯುಗದಲ್ಲಿ ಭಗವಂತ ಯಾವ ರೂಪದಲ್ಲಿ ಕಾಣಸಿಗ್ತಾನಂತಂದರೆ ಸಂಘಟಿತ ರೂಪದಲ್ಲಿ, ಸಂಘದ ರೂಪದಲ್ಲಿ ಬರ್ತಾನೆ. ಸಂಘ ಅಂತಂದರೆ ನಾನು RSS ಅಂತ ಮಾತ್ರ ಅನ್ನೋದಲ್ಲ, ನಾವು ಒಟ್ಟು ಸೇರುವುದು, ಒಟ್ಟು ಸೇರಿ ಚಿಂತನೆ ಮಾಡುವಂಥದ್ದು. ಆ ರೀತಿ ಇವತ್ತು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕಥಾನಕ ಇವತ್ತು ನಡೀಲಿಕ್ಕಿದೆ. ಪ್ರಭು ಶ್ರೀರಾಮಚಂದ್ರನನ್ನು ನಿತ್ಯ ನಮ್ಮ ಈ ವೇದಿಕೆಯಲ್ಲಿ ಮಕ್ಕಳು ಆರಾಧಿಸಿ ಪೂಜೆ ಮಾಡಿ ಹೊಗಳ್ತಾರೆ, ಭಕ್ತಿಯಿಂದ ನಮಿಸ್ತಾರೆ. ಅಂತಹ ಶ್ರೀರಾಮಚಂದ್ರನ ಪದಚರಣದಲ್ಲಿ ನಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡು. ನಮ್ಮ ಈ ಭಾರತ ಅತ್ಯಂತ ಹತ್ತಿರವಾಗಿ ಸಮೀಪದಲ್ಲಿ ರಾಮರಾಜ್ಯವಾಗಲಿ, ಅದಕ್ಕೆ ನಿನ್ನ ಅನುಗ್ರಹ ಇರಲಿ. ಅಯೋಧ್ಯೆಯ ಜಾಗದಲ್ಲಿ ನಿನ್ನ ಮಂದಿರ ಆದಷ್ಟು ಬೇಗನೆ ನಿರ್ಮಾಣವಾಗಲಿ ಅಂತೇಳಿ ಭಕ್ತಿಪೂರ್ವಕವಾಗಿ ನಾವೆಲ್ಲ ಗೋಮಾತೆಯನ್ನು ಪೂಜಿಸುವವರು, ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ಬರಬೇಕು ಅಂತ ಬಯಸುವವರು. ನಮಗೆ ಹುಟ್ಟಿ 1-2 ವರ್ಷ ತಾಯಿ ಮೊಲೆ ಹಾಲು ಕೊಟ್ಟರೆ ಜೀವನ ಪರ್ಯಂತ ಮೊಲೆ ಹಾಲನ್ನು ಕೊಡುವವಳು ಗೋಮಾತೆ. ಅಂಥ ಗೋಮಾತೆ ಇವತ್ತು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಳೆ. ಖಂಡಿತವಾಗಿ ನಮಗೆಲ್ಲ ಗೊತ್ತು. ಇವತ್ತು ಗೋವುಗಳನ್ನು ಕಸಾಯಿಖಾನೆಯಲ್ಲಿ ಅತ್ಯಂತ ಬರ್ಬರ ರೀತಿಯಲ್ಲಿ ಅದನ್ನು ವಧೆ ಮಾಡಲಾಗ್ತಿದೆ. ಅನೇಕ ನಮ್ಮ ಹುಡುಗರು ಅದಕ್ಕೆ ಬೇಕಾಗಿ ಕೇಸ್ ಹಾಕಿಕೊಂಡು, ಅನೇಕ ಹುಡುಗರು ಜೈಲಲ್ಲಿದ್ದುಕೊಂಡು ಪ್ರಾಣಾಹುತಿ ಕೂಡ ಗೋವಿನ ರಕ್ಷಣೆಗೆ ಬೇಕಾಗಿ ಆಗಿದೆ. ನಮ್ಮ ರಾಘವೇಶ್ವರ ಭಾರತಿಗಳು ಈ ನಿಟ್ಟಿನಲ್ಲಿ ಭಾರಿ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ಕೂಡ ಕಳೆದ ಕೆಲವಾರು ವರ್ಷಗಳಿಂದ ಪುರಾಣಿಕ್ ಸರ್ ಅವರ ನೇತೃತ್ವದಲ್ಲಿ ನಾವೊಂದು ಗೋಶಾಲೆಯನ್ನು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಇಲ್ಲಿ ಸಮೀಪದ ಪಜೀರ್ನಲ್ಲಿ ಮಾಡಿದ್ದೇವೆ. ಅಲ್ಲಿ 300 ಗೋಮಾತೆ ಇದೆ.
ಅದಕ್ಕೆ ಸುಮಾರು 6 ಲಕ್ಷ ರೂಪಾಯಿ ಖರ್ಚಿದೆ. 6 ಲಕ್ಷದಲ್ಲಿ 1 ಲಕ್ಷ ಇನ್ಕಮ್ ಇರ್ಬೋದು. ಆದರೆ ಇದು ಸಾಮಾನ್ಯವಾಗಿ ಅಲ್ಲಿ ಬರುವುದೆಲ್ಲ ಬಜರಂಗದಲ್ಲದ ಹುಡುಗರು ಹಿಡಿದದ್ದು. ಆದರೆ ನಾವು ಅದನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಅದಕ್ಕಾಗಿ ಆರ್ಥಿಕವಾಗಿ ಭಾರಿ ಸಂಕಟದಲ್ಲಿರುವ ಈ ಗೋಶಾಲೆಯನ್ನು ಉಳಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ನಾವು ಒಂದು ಅಭಿಯಾನವನ್ನು ಆರಂಭಿಸಿದ್ದೇವೆ. ಎಲ್ಲ ಕಡೆ ಹೀಗೆ ಹಿಂದೂ ಬಂಧುಗಳು ನಾವು ಪರಿವಾರದವರು ಸೇರುವ ಜಾಗದಲ್ಲಿ ನಾವೊಂದು ಕವರನ್ನು ಕೊಡ್ತೇವೆ. ಆ ಕವರಲ್ಲಿ ನಮ್ಮ ಹೆಸರು, ನಮ್ಮ ವಿಳಾಸ, ಹಾಗೆ ಇವತ್ತು ಏನಾದರೂ ದೇಣಿಗೆ, ಅದು ಕಿಸೆಯಲ್ಲಿ 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, 50 ಇರ್ಬೋದು, 1000 ರೂಪಾಯಿ ಇರ್ಬೋದು, ಅದನ್ನು ಕೊಡಬೇಕು ಸಾಂಕೇತಿಕವಾಗಿ. ಹಾಗೆ ನಮ್ಮ ಅನೇಕರಲ್ಲಿ ಪರ್ಸ ತಂದಿರುವುದಿಲ್ಲ, ತೊಂದರೆ ಇಲ್ಲ. ಆದರೆ ತಮ್ಮ ಅಡ್ರೆಸ್ ತಾವೆಲ್ಲ ಅದಕ್ಕೆ ಕೊಡಲಿಕ್ಕೆ, ಏನಾದರೂ ದಾನ ಮಾಡಲಿಕ್ಕೆ, ಗೋಸೇವೆ ಮಾಡಲಿಕ್ಕೆ ಮನಸ್ಸಿದ್ರೆ ಅದಕ್ಕೆ ತಮ್ಮ ಅಡ್ರೆಸ್ಸನ್ನು ಬರೆದು ಕೊಡಬೇಕು. ನಾವು ಈಗ ಅದರ ಎನ್ವಲಪ್ ಮತ್ತು ಕವರನ್ನು, ಪೆನ್ನು ಕೂಡ ಕೊಡ್ತೇವೆ. ಅದನ್ನು ನಮಗೆ ವಾಪಸ್ ಮಾಡಬೇಕು. ನಾವು ನಿಮ್ಮ ಅಡ್ರೆಸ್ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ತಮ್ಮ ಮನೆಗೆ ಬರ್ತಾರೆ, ಅಲ್ಲಿ ಒಂದು ಹುಂಡಿ ಕೊಡ್ತಾರೆ. ಆ ಹುಂಡಿಗೆ ನಾವು ನಮ್ಮ ಕೈಲಾದ್ದು 1 ರೂಪಾಯೋ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ 100 ರೂಪಾಯಿ ದಿನಕ್ಕೆ ಎಷ್ಟು ಆಯಿತು ಅದನ್ನು ಹಾಕಿದರೆ 2 ತಿಂಗಳಿಗೆ ನಮ್ಮ ಕಾರ್ಯಕರ್ತರು ಬಂದು ನಿಮಗೆ ರಿಸೀಟ್ ಕೊಟ್ಟು ಅದರಲ್ಲಿ ಎಷ್ಟು ಉಂಟು, 500 ರೂಪಾಯಿ 1000 ರೂಪಾಯಿ 100 ರೂಪಾಯಿ ಎಷ್ಟಿದ್ರು ಅದಕ್ಕೆ ರಿಸೀಟ್ ಕೊಟ್ಟು ಅದನ್ನು ನಾವು ಪಡ್ಕೊಂಡು ಬರ್ತೇವೆ. ಆ ಗೋಮಾತೆಯನ್ನು ರಕ್ಷಿಸುವ ಕೆಲಸದಲ್ಲಿ ನಿಮ್ಮೆಲ್ಲರ ಸಹಕಾರ ಅಗತ್ಯ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಅದನ್ನು ಈ ಸಭೆಗೆ ಕೊಡಬೇಕು. ಅಂತರ ತಾವು ಅದನ್ನು ಫಿಲ್ ಮಾಡಿ ನಮಗೆ ಇವತ್ತೇ ಈಗಲೇ ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರ ನಾನು ಸಹಾಯವನ್ನು ಬಯಸ್ತಾ, ನಮ್ಮ ಪುರಾಣ ಪುಣ್ಯಗಳ ಏನೆಲ್ಲ ಕಥೆಗಳಿವೆ ಅದನ್ನು ಕೇಳುವಂತಹ ಒಂದು ಒಳ್ಳೆಯ ಸುಸಂದರ್ಭ. ಅದರಲ್ಲೂ ಕೂಡ ರಾಮಾಯಣದ ಬರುವಂತಹ ಎಲ್ಲ ಕಥೆಗಳನ್ನು ನಾವು ಈ ಹರಿಕಥೆಯ ಮೂಲಕ ಕೇಳುವಂತಹದ್ದು. ನಿನ್ನೆ ನಮ್ಮ ಹರಿದಾಸರು ಹೇಳಿದರು, ರಾಮಾಯಣ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಣೆದುರಿಗೆ ಬರುವಂತಹದ್ದು ಶ್ರೀರಾಮಚಂದ್ರ, ಲಕ್ಷ್ಮಣ, ಭರತ, ಹನುಮಂತ, ಸುಗ್ರೀವ, ರಾವಣ, ಈ ರೀತಿಯಾಗಿ. ಆದರೆ ಅದರ ಎಡಲಿ ಇರತಕ್ಕಂಥ ಅದೆಷ್ಟು ಆ ಒಂದು ಅಯೋಧ್ಯೆಯಲ್ಲಿ ಅದೆಷ್ಟು ರಾಜರು ಆಳಿದಂಥವರು ಅಥವಾ ಋಷಿ ಮುನಿಗಳು ಎಷ್ಟೆಷ್ಟೋ ಕಥೆಗಳು ಅಲ್ಲಿ ಇರುವಂಥದ್ದನ್ನು ನಾವು ಈ ರೀತಿಯಾದ ಹರಿಕಥೆಗಳ ಮೂಲಕ ಕೇಳುವಂತಹ ಒಂದು ಬಹಳ ಉತ್ತಮವಾದ ಒಂದು ವ್ಯವಸ್ಥೆ. ಅದರ ಜೊತೆಗೆ ಹರಿಕಥೆಯಲ್ಲಿ ಬರುವಂತಹ ಉಪಕಥೆಗಳು ಕೂಡ ನಮ್ಮೆಲ್ಲರನ್ನು ಕೂಡ ಒಂದು ರೀತಿಯ ಭಕ್ತಿಯ ಚಿಂತನೆಗೆ ಮೂಡಿಸುವಂತಹದ್ದು ಈ ಒಂದು ಹರಿಕಥೆಯಲ್ಲಿ ಇರುವಂತಹದ್ದು. ಆ ನಿಟ್ಟಿನಲ್ಲಿ ಇವತ್ತು ಹಿರಿಯರಾದ ಪುಂಡರೀಕಾಕ್ಷ ಬೆಳ್ಳೂರವರು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅದನ್ನು ಕೇಳುವಂಥ ಸೌಭಾಗ್ಯ ನಮಗೆ ಇವತ್ತು ಒದಗಿ ಬಂದಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸೋಣ ಅಂತ ಹೇಳುತ್ತಾ, ಇದೀಗ ಸಭೆಗೆ ಒಂದು ರೀತಿಯ ಧನ್ಯವಾದ ಕೊಡಲಿಕ್ಕಿದೆ. ಅದರಿಂದ ನಮ್ಮ ನಾರಾಯಣ್ ಕಜೆ ಅವರು ಧನ್ಯವಾದ ಸಮರ್ಪಣೆ ಮಾಡಲಿ. ಪೊಳಲಿ ಹಾಗೂ ಹರಿದಾಸ್ ಮಾಡೋರು, ಯೋಗಾಚಾರ್ಯ ಪುಂಡರೀಕಾಕ್ಷ, ಇಲ್ಲಿ ನೆರೆದಂಥ ಎಲ್ಲ ಸರ್ವ ಬಂಧುಗಳಿಗೂ ಅನಂತ ಧನ್ಯವಾದ. ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ವ್ಯಾಸಾಯ ದಾಸಾಯ ಕಾಳಿದಾಸಾಯ ನಮಃ. ಶ್ರೀಶಂಕರ ಭಗವತ್ಪಾದಾಚಾರ್ಯ ಗುರುಪರಂಪರಾಭ್ಯೋ ನಮಃ. ಗುರುಪರಂಪರಾಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಊರಿನ ಪುರದ ಒಡೆಯ ಮದವೂರ ಪುರದ ಒಡೆಯ ಶ್ರೀ ಸಿದ್ಧಿವಿನಾಯಕಗೆ ಶರಣೋ ಶರಣೋ ಶರಣೋ. ಮುಕ್ತಿನ ಪದಕಹಾರನೆ ಮುಕ್ತಿನ ಪದಕಹಾರನೆ ಬಾಹು ಅಷ್ಟ ಚತುಷ್ಟನೆ ಇಟ್ಟ ಉಡುಗೆಯ ಹೇಮ ಕಂಕಣ ಆಶ ಅಂಕುಶ ಧಾರನೆ ಶರಣು ಸಿದ್ಧಿವಿನಾಯಕ. श्री सिद्धिविनायक महाराज की, पवन सुत हनुमान की, गो माता की.
दुर्गा माता की, बोलो भारत माता की. ಮಾನವ ಜನ್ಮ ಸುಕೃತ ಕೋಟಿ ಲಭ್ಯವಾದುದು. ಈ ಭೂಮಿ ಇದು ಪವಿತ್ರ ಮತ್ತು ಶ್ರೇಷ್ಠವಾಗಿರುವುದು ಎಂಬುದನ್ನು ದಾಸವರೇಣ್ಯರು ತಮ್ಮ ಜೀವನದಲ್ಲಿ ನಡೆದು ವಿಚಾರ ಮಂಡನೆಯನ್ನು ಮಾಡುತ್ತಾ ತಿಳಿಸಿಕೊಟ್ಟಿದ್ದಾರೆ. ಕೆರೆಯಲ್ಲಿ ಸಾವಿರಾರು ತಾವರೆಗಳು ಹುಟ್ಟುತ್ತೆ, ಹುಟ್ಟಿ ಅರಳಿ ಮುದುಡಿ ಬಾಡಿ ಹೋಗುತ್ತೆ. ಅದನ್ನು ಯಾರು ತಾನೇ ಲೆಕ್ಕಿಸುತ್ತಾರೆ? ಆದರೆ ಗಜೇಂದ್ರ ತನ್ನ ಸೊಂಡಿಲಿನಿಂದ ಯಾವ ತಾವರೆಯನ್ನು ಕಿತ್ತು ಆ ಪರಮಾತ್ಮನ ಪಾದ ತಳದಲ್ಲಿ ಸಮರ್ಪಣೆ ಮಾಡುತ್ತದೋ ಆ ತಾವರೆಯ ಜೀವನ ಧನ್ಯ ಪಾವನ ಎಂದಿದ್ದಾರೆ ರಾಷ್ಟ್ರಪ್ರೇಮಿಯೊಬ್ಬರು. ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಜೀವನವನ್ನು ಸಾರ್ಥಕ ಮಾಡಿಕೊಂಡಾಗ ಆ ಬದುಕಿಗೆ ವಿಶೇಷವಾಗಿರುವಂತಹ ಸಾಮರ್ಥ್ಯ ಉಂಟಾಗಲ್ಪಡುತ್ತದೆ. ಅದಕ್ಕೆ ಹಿರಿಯರ ಮಾರ್ಗದರ್ಶನ, ಸಾಧು ಸಂತರ ವಿಚಾರ ವಿನಿಮಯಗಳು ಅದು ನಮಗೆ ಬೇಕಾಗುತ್ತೆ. ಅಷ್ಟಾಂಗ ಯೋಗದಲ್ಲಿ ಪತಂಜಲಿ ಮಹಾಮನಿಗಳು ಜನ ಹೇಗಿರಬೇಕು ಎಂಬುದನ್ನು ವಿಚಾರವನ್ನು ತಿಳಿಸಿದ್ದ. ಯಮ, ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಯಮ ನಿಯಮದಲ್ಲಿ ಹೇಳಿರುವಂತಹ 5 ವಿಷಯಗಳು. 5 ನಮ್ಮ ಸ್ವಂತಕ್ಕೆ ಸಂಬಂಧಪಟ್ಟದ್ದು, 5 ಸಾಮೂಹಿಕ ಜೀವನಕ್ಕೆ ಸಂಬಂಧಪಟ್ಟದ್ದು. ಆ 5 ಸ್ವಂತಕ್ಕೆ ಸಂಬಂಧಪಟ್ಟದ್ದು ಯಾವುದಂದ್ರೆ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಈ 5 ವಿಷಯಗಳು ಅದು ನನ್ನ ಸ್ವಂತಕ್ಕೆ ಸಂಬಂಧಪಟ್ಟದ್ದು. ಕಾಯ, ವಾಚ, ಮನಸ ಇನ್ನೊಬ್ಬರಿಗೆ ಉಪದ್ರ ಮಾಡಬಾರದು. ಇದನ್ನು ಪತಂಜಲಿ ಮಹಾಮುನಿಗಳು ವರ್ಣಿಸಿದ್ದಾರೆ. ತಾನು ತನಗೆ ಎಷ್ಟು ಬೇಕಾದರೂ ಶಿಕ್ಷೆಯನ್ನು ಮಾಡಿಕೊಳ್ಳಿ, ಆದರೆ ಇನ್ನೊಬ್ಬರಿಗೆ ಶಿಕ್ಷಿಸಬಾರದು, ಇನ್ನೊಬ್ಬರ ಮನಸ್ಸಿಗೆ ನೋಯಿಸಬಾರದು. ಸತ್ಯವನ್ನು ಹೇಳಬೇಕು. ವೇದದಲ್ಲಿ ಆರಂಭ ಆಗುವುದೇ ಅಲ್ಲಿಂದ. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾಂ ನ ಪ್ರಮತಃ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ರಾಷ್ಟ್ರದೇವೋ ಭವ. ಹಾಗೆ ಆರಂಭ ಆಗುವುದೇ ಸತ್ಯಂ ವದ ಎಂಬಲ್ಲಿ. ಆದರೆ ಅದಕ್ಕೆ ಮಹಾಪ್ರಾಣ ಮಾಡಿ ಈಗ ಸತ್ಯವನ್ನು ಹೇಳುವ ಜನವೇ ಕಡಿಮೆ ಆಗಿದೆ. ಸತ್ಯಂ ವಧ. ನಾವೆಲ್ಲರೂ ಕೂಡ ಕೌರವನ ಪಕ್ಷಪಾತಿಯಾಗಿದೆ. ಜಾನಾಮಿ ಅಧರ್ಮಂ ನಚಮೆ ನಿವೃತ್ತಿ. ಸುಳ್ಳು ಹೇಳಬಾರ್ದು ಅಂತ ಇಲ್ಲಿ ಕೂತವರಿಗೆ ಗೊತ್ತಿಲ್ಲದವರು ಯಾರಾದರೂ ಇದ್ದೀರಾ? ಸುಳ್ಳು ಹೇಳಬಾರ್ದು ಅಂತ ಗೊತ್ತಿಲ್ಲದವರು, ಸತ್ಯ ಹೇಳಬೇಕು ಅಂತ ಗೊತ್ತಿಲ್ವಾ? ಹಾಗಂತ ಸತ್ಯ ಹೇಳುವವರು ಎಷ್ಟು ಜನ ಇದ್ದೀರಿ? ಕೈ ಮೇಲೆ ಮಾಡಿ ಅಂದ್ರೆ ಎಷ್ಟು ಕೈ ಮೇಲೆ ಹೋಗಬಹುದು? ನಾನು ಮಕ್ಕಳಿಗೆ ಪಾಠ ಮಾಡುವಾಗ ಇದೇ ವಿಷಯ ಬಂದಾಗ ಒಂದು ಹುಡುಗಿ ಹೇಳಿದ್ಲು, 9ನೇ ಕ್ಲಾಸಿನವರು, ಸರ್ ಸ್ವಲ್ಪ ಸುಳ್ಳು ಹೇಳದಿದ್ರೆ ಈಗ ಬದುಕಲಿಕ್ಕೆ ಸಾಧ್ಯ ಇಲ್ಲ ಸರ್. ಅಂದ್ರೆ ಬದುಕಬೇಕಾದ್ರೆ ಸುಳ್ಳು ಹೇಳಬೇಕು ಎಂಬುದು ಮಕ್ಕಳಿಗೂ ಕೂಡ ಗೊತ್ತಾಗಿದೆ. ಇನ್ನೊಂದು ಕಲೀಲಿಕ್ಕೆ ತುಂಬಾ ಸುಲಭ ಉಂಟು ಸುಳ್ಳು ಹೇಳಲಿಕ್ಕೆ. ಯಾಕಂದ್ರೆ ಮೊಬೈಲ್ ಬಂದಿದೆ ನೋಡಿ. ಆ ಮೊಬೈಲನ್ನು ಕಿವಿಗೆ ಇಟ್ಟುಕೊಂಡು ಓಲುಳ್ಳಾರಿ ನಾವಿರುವುದು ಮನೆಯಲ್ಲಿದ್ದೇನೆ ಅಂತ ಹೇಳಿದ್ರೆ ಬಂದ್ರೆ ಅವನು ಯಾನು ಕುಡ್ಲುಳ್ಳೆ, ಇವನೂ ಸುಳ್ಳು ಹೇಳುತ್ತಾನೆ. ಅಲ್ಲಿ ಕೂತ ಮಕ್ಕಳಿಗೂ ಗೊತ್ತಾಗ್ತದೆ, ಅಪ್ಪ ಸುಳ್ಳು ಹೇಳುತ್ತಿದ್ದಾರೆ, ಅಮ್ಮ ಸುಳ್ಳು ಹೇಳುತ್ತಿದ್ದಾರೆ. ಹಾಗಾಗಿ ಸುಳ್ಳು ಕಲಿಸಲಿಕ್ಕೆ ಬಾರಿ ಕಷ್ಟ ಏನಿಲ್ಲ, ಸುಳ್ಳು ಹೇಳಿಸಲಿಕ್ಕೂ ನಮಗೆ ಉಪಕರಣ ಇದೆ. ಹಾಗಾಗಿ ಆ ಸತ್ಯ ಎಂಬುದನ್ನು ಜೀವನದಲ್ಲಿ ಅನುಷ್ಠಾನ ಮಾಡಿದರೆ ನಮ್ಮ ನಾಲಿಗೆಗೆ ಅದ್ಭುತವಾಗಿರುವಂತಹ ಸಾಮರ್ಥ್ಯ ಉಂಟಾಗಲ್ಪಡುತ್ತದೆ ಎಂಬುದನ್ನು ದಾಸವರೇಣ್ಯರು ಹೇಳಿದ್ದಾರೆ. ಭಗವಾನ್ ಕೃಷ್ಣನು ಅದನ್ನು ಬೋಧಿಸಿದ್ದ. ಸತ್ಯವನ್ನೇ ಹೇಳು. ಹಿರಿಯರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಕೆಲವರಿಗೆ ಸಿಟ್ಟು ಬಂದ್ರೆ ಸಾಕು ಕೊಡ್ತಾರೆ. ಕೆಲವು ಸ್ವಾಮಿಗಳು ಇದ್ದಾರೆ, ನೀನು ರಕ್ತಕಾರಿ ಸಾಯು, ನೀನು ಆಕ್ಸಿಡೆಂಟ್ ಆಗಿ ಸಾಯು, ನಿನ್ನ ಕುಟುಂಬ ಹಾಗಾಗಲಿ, ನಿಮ್ಮ ಕುಟುಂಬ ಹೀಗಾಗಲಿ. ಅದಕ್ಕೆ ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅದಕ್ಕೆ. ಯಾಕೆಂದ್ರೆ ಹಿರಿಯರೊಂದು ಮಾತು ಹೇಳಿದ್ದಾರೆ, ಕಲರು ಬೈಯಲು ನೀನು ಕಳವಳಿತೆಯೇಕೆ, ಅವರ ಬೈಗಳಿಂದಾಗದೇನು, ಸತ್ಪುರುಷ ಮೇನ್ ಬಯ್ಯ ಶಾಪವಾಗುವುದೈ. ಯಾರ ನಾಲಿಗೆಯಿಂದ ಸತ್ಯವನ್ನೇ ಹೇಳ್ತಾ ಇದ್ದಾರೆ ಅಂತಹ ಸತ್ಪುರುಷರು ಯಾರಿದ್ದಾರೆ ಅಂಥವರು ಎಲ್ಲಿಯಾದರೂ ನಿನಗೆ ಶಾಪ ಕೊಟ್ರೆ ಆಗ ನೀನು ಚಿಂತೆ ಮಾಡಬೇಕು. ಇಲ್ಲದ್ರೆ ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ.
ಯಾಕಂದ್ರೆ ಆ ನಾಲಿಗೆಗೆ ಆ ಸಾಮರ್ಥ್ಯ ಇರುವುದಿಲ್ಲ ಎಂಬುದನ್ನು ದಾಸವರೇಣರು ಸ್ಪಷ್ಟಪಡಿಸಿದ್ದಾರೆ. ಕಳರು ಬೈಯಲು ನೀನು ಕಳವಳಿಪೆ ಏಕೆ, ಅವರ ಬೈಗಳಿಂದೇನೂ ಆಗುವುದಿಲ್ಲ. ಸತ್ಪುರುಷ ಮೇಣ್ ಬೈಯ ಶಾಪವಾಗುವುದೈ. ಹಾಗಾಗಿ ಅಂತಹ ಸತ್ಪುರುಷರು ನಾವಾಗಬೇಕು, ಅದಕ್ಕೆ ಸದ್ಧರ್ಮಿಗಳಾಗಬೇಕು. ಅದಕ್ಕೆ ಮೂರನೇ ವಿಷಯ ಅಸ್ತೇಯ. ಸ್ಥೇಯ ಎಂಬ ಶಬ್ದದ ಅರ್ಥ ಕಳ್ಳತನ ಅಂತ. ಅಸ್ತೇಯ ಅಂದ್ರೆ ಕಳ್ಳತನ ಮಾಡಬಾರದು. ಯಾವ ಕಳ್ಳತನ ಮಾಡಬಾರ್ದು? ಮಾನಸಿಕ ಕಳ್ಳತನವೂ ಮಾಡಬಾರ್ದು. ಹಸಿರು ಬಾರಿ ಒಳ್ಳೆದುಂಟು, ರಿಸರ್ವ್ ಟ್ರಾಫಿಕ್ ತಗೊಂಡು ಬಂದ್ರೆ ಆದಿತ್ಯನ ಅಂತ ಮನಸ್ಸಿನಲ್ಲಿ ಗ್ರಹಿಸಿದರೆ ಅದು ಮಾನಸಿಕವಾಗಿರುವಂತ ಕಳ್ಳತನ. ಅವನು ಕಳ್ಳತನ ಮಾಡಬೇಕು ಅಂತಿಲ್ಲ, ಮಾನಸಿಕವಾಗಿಯೂ ಕಳ್ಳತನ ಮಾಡದೆ ಜೀವನವನ್ನು ಸಾಗಿಸಬೇಕಂದ್ರೆ ಅದೆಂತ ಅದ್ಭುತವಾದ ಸಾಧನೆ. ಬ್ರಹ್ಮಚರ್ಯ. ಇವತ್ತು ಬೆಳಗ್ಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅವ್ರು ನನ್ನನ್ನು ಕೂರಿಸಿ ಹೇಳಿದರು, ಇವರು ಸಮಾಜ ಸೇವೆ ಬಾರಿ ಬಾರಿ ಮಾಡ್ತಾ ಇದ್ದಾರೆ, ಇವರು ಅಖಂಡ ಬ್ರಹ್ಮಚಾರಿ ಅಂತ ಹೇಳಿದರು. ಅಂದ್ರೆ ಕೆಲವೊಮ್ಮೆ ನಾವು ದೊಡ್ಡ ದೊಡ್ಡ ಶಬ್ದ ಹೇಳ್ತಿರ್ತೀವಿ, ಅದರ ಅರ್ಥ ಏನು ಅಂತ ಕೆಲವೊಮ್ಮೆ ನಮಗೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ನನಗೆ. ಬ್ರಹ್ಮಚರ್ಯ ಎಂಬುದು ಅದೊಂದು ಶರೀರದ ಪ್ರವೃತ್ತಿಯಲ್ಲ, ಅದು ಮನಸ್ಸಿನ ಪ್ರವೃತ್ತಿ. ಬ್ರಹ್ಮ ಅಂದ್ರೆ ಜ್ಞಾನ ಅಂತರ್ಥ, ಅರಿವು ಅಂತರ್ಥ. ಅಂತಹ ಅರಿವನ್ನು ತಾನು ಜೀವನದಲ್ಲಿ ಅರ್ಚಿಸಿಕೊಳ್ಳಬೇಕು, ಸಂಪಾದನೆ ಮಾಡಿಕೊಳ್ಳಬೇಕು. ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ. ಹಿಂದೂ ಧರ್ಮದಲ್ಲಿ 4 ಆಶ್ರಮ ಧರ್ಮದಲ್ಲಿ ಬ್ರಹ್ಮಚರ್ಯ ಆಶ್ರಮದ ಬಗ್ಗೆ ಒಳ್ಳೆ ವಿಚಾರವನ್ನ ತಿಳಿಸಿದ್ದಾರೆ. ಆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಮುಂದೆ ಬರುವಂತಹ ಗೃಹಸ್ಥಾಶ್ರಮಕ್ಕೆ ಬೇಕಾಗಿರುವಂತಹ ಅಡಿಪಾಯವನ್ನ ಸಿದ್ಧ ಮಾಡುವ ಕೆಲಸ, ಎಲ್ಲರ ಜೊತೆಯಲ್ಲಿ ಕೂಡಿ ಬದುಕುವಂತಹ ಕಲೆಯನ್ನು ಕಲಿಯುವಂತಹ ಕೆಲಸ, ಇದನ್ನು ಬ್ರಹ್ಮಚಾರಿಯಾದವನು ಮಾಡಬೇಕು ಅಂದ್ರೆ ಅರ್ಥ ಏನೋ, ಅವನು ಮದುವೆ ಆಗದೆ ಎಲ್ಲೋ ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ಬದಲಾಗಿ ಆ ರೀತಿಯ ಜ್ಞಾನಾರ್ಚನೆಯನ್ನು ಮಾಡು ಅಂತ ಹೇಳಿದ್ದಾರೆ. ಆ ಜ್ಞಾನಾರ್ಚನೆ ಮಾಡುವಾಗ ಅವನಿಗೆ ಶಾರೀರಿಕವಾಗಿರುವಂತ ಕಾಮ ಅದು ಅವನಿಗೆ ಎಡವಟ್ಟಾಗಬಾರದು. ಅದಕ್ಕೋಸ್ಕರ ಅವನು ಶುದ್ಧ ಮನಸ್ಕನಾಗಿ ಮಾತೃವತ್ ಪರದಾರೇಶು ಪರಸ್ತ್ರೀಯನನ್ನ ತಾಯಿಯಂತೆ ಗೌರವಿಸುವಂತಹ ಸ್ವಭಾವವನ್ನದ್ದಾಗಲಿ ಎಂಬುದನ್ನು ಮಾತ್ರ ಅಲ್ಲಿ ಉಲ್ಲೇಖ ಮಾಡಿದೆ. ಹೀಗೆ ಬ್ರಹ್ಮಚರ್ಯ. ಕೊನೆಯಲ್ಲಿ ಅಪರಿಗ್ರಹ. ಅಪರಿಗ್ರಹ ಅಂದ್ರೆ ಕೂಡಿಡುವುದು. ಎಷ್ಟು ಕೂಡಿಡುವುದು? ಮಕ್ಕಳಿಗೆ ಮಾತ್ರ ಅಲ್ಲ, ಮಕ್ಕಳ ಮಕ್ಕಳಿಗೂ ಕೂಡಿಡುವುದು. ಈಗ ನಮ್ಮ ದೇಶದಲ್ಲಿರುವಂತಹ ರಾಜಕಾರಣಿಗಳು ಕೂಡಿಟ್ಟು ಇಡೀ ಮಣ್ಣನ್ನೇ ತೆಗೆದು ಕೂಡಿಡುವಷ್ಟು ಮಾಡಿಬಿಟ್ಟಿದ್ದಾರೆ. ತನ್ನ ಮಕ್ಕಳಿಗೆ ಸಾಲದು, ಮಕ್ಕಳ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಅದಕ್ಕೆ ಕೂಡಿಡುವುದು. ಪತಂಜಲಿ ಮಹಾಮನಿಯವರು ಸುಂದರವಾಗಿ ಇದನ್ನು ವರ್ಣಿಸಿದ್ದಾರೆ. ನಾಳೆಗೋಸ್ಕರ ನೀನು ಚಿಂತೆ ಮಾಡಬೇಡ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ಕೆಟ್ಟ ನೆಂದೆನೆ ಬೇಡ, ಕಟ್ಟಿಹುದು ಬುದ್ಧಿ ಸರ್ವಜ್ಞ ಅಂತ ಹೇಳಿ. ಒಂದು ಮನೆಗೆ ಒಬ್ಬ ಭಿಕ್ಷುಕ ಬಂದಂತೆ. ಭಿಕ್ಷುಕ ಬಂದಾಗ ಆ ಭಿಕ್ಷುಕ, ಅಮ್ಮ ಊಟ ಮಾಡೋದು 4-5 ದಿವಸ ಆಯ್ತು, ಏನಾದ್ರು ಕೊಡ್ರಿ ಅಂತ ಹೇಳುವಾಗ ಆ ಅಮ್ಮ ಶುದ್ಧ ಮನಸ್ಕರಾಗಿದ್ರು ಕೂಡ ಅವಳಿಗೆ ಕೊಡ್ಲಿಕ್ಕೆ ಭಯ. ಯಾಕಂದ್ರೆ ಯಜಮಾನ್ರು ಜೋರ್ ಮಾಡ್ತಾರೆ. ಅದಕ್ಕೋಸ್ಕರ ಅವಳು ಹೇಳಿದ್ಲು, ನೋಡಪ್ಪ ಬರುವ ವಾರ ನೀನು ಬಾ, ನನ್ನ ಯಜಮಾನ್ರು 1 ವಾರ ಬೇರೆ ಊರಿಗೆ ಹೋಗ್ತಾರೆ, ಆಗ ನೀನು ಬಾ, ನಿನಗೇನಾದ್ರು ನಾನು ಕೊಡ್ತೇನೆ, ಈಗ ಕೊಡುವ ಹಾಗಿಲ್ಲ. ಯಾಕಂದ್ರೆ ಈಗ ಬಂದಾರ ಅವರ ಯಜಮಾನ್ರು, ಮತ್ತೆ ನನಗೆ ಇಲ್ಲಿ ಬದುಕಲಿಕ್ಕೆ ಅಸಾಧ್ಯ. ಹಾಗಾಗಿ ಇಲ್ಲಪ್ಪ ನೀನು ಇವತ್ತು ಹೊರಟು ಹೋಗು ಅಂತ ಹೇಳುವಾಗ ಆ ಭಿಕ್ಷುಕ ಹೊರಟು ಬಂದ. ಬರ್ತಾ ಅವನ ಮಹಾದ್ವಾರ ಕಲಿತು, ದೊಡ್ಡ ಗೇಟ್ ಇದೆಯಲ್ಲ ಅದನ್ನು ದಾಟಿ ಮುಂದೆ ಬರ್ತಾನೆ. ಬರುವಾಗ ಆ ಕಡೆಯಿಂದ ದೃಢಕಾಯನಾಗಿರುವ ಒಳ್ಳೆ ಇಸ್ತ್ರಿ ಹಾಕಿಕೊಂಡಿರ್ತಕ್ಕಂತಹ ಒಬ್ಬ ಯಜಮಾನ ಬರ್ತಾ ಇದ್ದಾನೆ. ಅವನು ಕೇಳ್ದ, ನೀನೆಲ್ಲಿ ಹೋದ? ನಾನು ಆ ಮನೆಗೂ ಹೋದ್ದು. ಯಾಕೆ ಹೋದ್ದು? ನಾನೇನಾದ್ರೂ ಕೊಡ್ತಿದ್ರೆ ತಗೊಳ್ಳುವ ಅಂತ ಹೋದ್ದು. ಕೊಡ್ಲಿಲ್ಲ. ಏಕೆ ಕೊಡ್ಲಿಲ್ಲ? ಮನೆ ಯಜಮಾನ್ರು ಇಲ್ಲ ಅಂತ ಹೇಳಿ. ಓಹೋ ಸರಿಯಾಗಿದೆ, ಅವಳಿಗೆ ಹೇಳಿದ್ದು ಮನೆ ಯಜಮಾನ್ರು ಇಲ್ಲ ಅಂತ ಹೇಳಿದ್ದಲ್ವ, ಸರಿಯಾಗಿದೆ. ನನ್ನ ಹೆಂಡತಿ ಸರಿಯಾಗಿದ್ದಾಳೆ, ಖುಷಿ ಆಯ್ತು ಅವನಿಗೆ. ಬಾ ಇವನಿಗೆ ತುಂಬ ಖುಷಿ ಆಯ್ತು. ಯಾಕೆ? ಇನ್ನು ಮನೆಗೆ ಹೋದಾಗ ಇವರು ಹೊಟ್ಟೆ ತುಂಬ ಅನ್ನ ಹಾಕ್ಬಹುದು, ಕೈ ತುಂಬ ಏನಾದ್ರೂ ದಾನ ಧರ್ಮ ಮಾಡಬಹುದು ಅಂತ ಹೇಳಿ ಅವನ ಹಿಂದಿನಿಂದಲೇ ಪಾಪ ನಡ್ಕೊಂಡು ಮನೆ ಹತ್ರಕ್ಕೆ ಬಂದ. ಮನೆ ಹತ್ರಕ್ಕೆ ಬಂದು ಮನೆಗೆ ಮುಟ್ಟಿದಾಗ ಆತ ಹೇಳಿದ, ಅಲ್ಲಿ ನಿಲ್ಲು ಅಂತಂದ. ಅವ ನಿಂತದ್ದು ಅಂಗಳದಲ್ಲಿ.
ಇವ ಅಂಗಳದ ಮೇಲೆ ಹತ್ತಿ ನಿಂತಿದ್ದಾನೆ. ಚಾವಡಿಯಲ್ಲಿ ನಿಂತ್ಕೊಂಡು ಹೇಳದ, ನೋಡು, ಈ ಮನೆಯ ಯಜಮಾನ ನಾನು. ಅವಳಾಗ ಹೇಳಿದ್ದೇನೋ, ಈ ಮನೆಯಲ್ಲಿ ಏನು ಕೊಡ್ಲಿಕ್ಕಿಲ್ಲ ಅಂತ ಹೇಳಿದ್ದಲ್ವ, ಅವಳಿಗೆ ಹೇಳುವ ಹಕ್ಕಿಲ್ಲ. ಯಾಕೆ ಹಕ್ಕಿಲ್ಲ? ಅವಳು ಈ ಮನೆಯ ಯಜಮಾನಲ್ಲ. ಈ ಮನೆಯ ಯಜಮಾನ ನಾನು. ಹಾಗಾಗಿ ನಾನು ನಿನಗೆ ಹೇಳುತ್ತಾ ಇದ್ದೇನೆ, ನಿನಗೆ ಕೊಡ್ಲಿಕ್ಕೆ ಇಲ್ಲಿ ಏನು ಇಲ್ಲ, ಹೋಗು ಅಂತ. ಅವನು ಕರ್ಕೊಂಡು ಬಂದದ್ದು ಅದಕ್ಕೆ, ಮನೆಗೆ ಬಂದ ಮೇಲೆ ಹೇಳಲಿಕ್ಕೆ ಹೋಗು ಅಂತ ಹೇಳಿ. ಇಷ್ಟಾಗುವಾಗ ಈ ಭಿಕ್ಷುಕನಿಗೆ ಸ್ವಲ್ಪ ಸಿಟ್ಟು ಬಂತು. ಆತ ನಮಸ್ಕಾರ ಮಾಡಿ ಹೇಳಿದ, ಸ್ವಾಮಿ, ಆಗ ಹೇಗೂ ಕೊಡ್ಲಿಲ್ಲ, ಈಗ ಬಂದ ಮೇಲೆಯೂ ನೀವು ನಮ್ಮನ್ನು ಕಳಿಸಿದ್ದೀರಿ, ನಿಮ್ಮಲ್ಲಿ ಒಂದು ಗುಟ್ಟಿನ ಸಂಗತಿ ಹೇಳಲಿಕ್ಕುಂಟು ಅಂತ ಹೇಳಿ. ಏನೋ ನಿನ್ನ ಗುಟ್ಟು ರಟ್ಟು ಮಾಡು, ಹೇಳು ನೋಡುವ ಅಂತ. ಆಗ ಆತ ಹೇಳದ, ಸ್ವಾಮಿ, ಕಳೆದ ಜನ್ಮದಲ್ಲಿ ನಿಮ್ಮ ಹಾಗೆ ದೊಡ್ಡ ಬಂಗ್ಲೆ ಎಲ್ಲ ಕಟ್ಟಿ 2-3 ಕಾರೆಲ್ಲ ಇಟ್ಕೊಂಡು 4-5 ಬೈಕ್ ಬಿಟ್ಕೊಂಡು ದೊಡ್ಡ ಆಸ್ತಿ ಅಧಿಪತಿಯಾಗಿದ್ದೆ ನಾನು, ಕೋಟ್ಯಾಧಿಪತಿಯಾಗಿದ್ದೆ ನಾನು ಕಳೆದ ಜನ್ಮದಲ್ಲಿ. ಆಗ ನಿಮ್ಮ ಹಾಗೆ ನಾನು ಯಾರಿಗೂ ಏನು ಕೊಡ್ತಿರ್ಲಿಲ್ಲ, ಬಂದವರಿಗೆ ಒಂದಿಷ್ಟು ಅನ್ನ ಹಾಕಲಿಲ್ಲ, ಕೇಳಿದವರಿಗೆ ಏನು ಕೊಡಲಿಲ್ಲ ನಾನು. ಅದರ ಪರಿಣಾಮವಾಗಿ ನೋಡಿ, ಈ ಜನ್ಮದಲ್ಲಿ ನನಗೇನಿಲ್ಲ, ಭಿಕ್ಷಾಪಾತ್ರೆ ಬಂದಿದೆ ನನಗೆ. ಹಾಗಾಗಿ ಸ್ವಾಮಿ, ನೀವು ಬರುವ ಜನ್ಮದಲ್ಲಿ ನನ್ನ ಹಾಗೆ ಭಿಕ್ಷೆ ಎತ್ತಬಾರದು ಅಂತಿದ್ರೆ ಈ ಜನ್ಮದಲ್ಲಿ ಸ್ವಲ್ಪ ದಾನ ಧರ್ಮಾದಿಗಳನ್ನು ಮಾಡಿ ಅಂತ ಅವನು ಹೇಳ. ಇದು ಯಥಾರ್ಥವಾದ ಸತ್ಯ. ಕಳೆದ ಜನ್ಮದಲ್ಲಿ ನಾವೇನು ಮಾಡಿದ್ದೇವೋ ಅದನ್ನು ಈ ಜನ್ಮದಲ್ಲಿ ಅನುಭವಿಸ್ತೇವೆ. ಕೆಲವರು ಹೇಳೋದೊಂದು, ನನ್ನ ಮಕ್ಕಳು, ಅವಳು ಒಬ್ಬಳು ಸಂಗೀತ ಕ್ಲಾಸಿಗೆ ಹೋಗ್ತಾಳೆ, ಇನ್ನೊಬ್ಬಳು ಸಂಗೀತ ಕ್ಲಾಸಿಗೆ ಹೋಗುವುದಿಲ್ಲ. ಯಾಕಂದ್ರೆ ಅವಳು ಕಳೆದ ವರ್ಷ ಇಡೀ ಸಂಗೀತ ಕ್ಲಾಸಿಗೆ ಹೋಗಿ ಸಾರಿ ಹೇಳಲಿಕ್ಕೆ ಬರಲಿಲ್ಲ ಸರ್, ಇವಳು ಫಸ್ಟ್ ಕ್ಲಾಸ್ ಹೇಳುತ್ತಾ ಇದ್ದಾಳೆ ಈಗ. ಕಾರಣ ಏನಂದ್ರೆ ಬೇರೆ ಏನಲ್ಲ, ಕಳೆದ ಜನ್ಮದಲ್ಲಿ ಅವಳು ಸಂಗೀತ ಟೀಚರ್ ಆಗಿರಬೇಕು. ಆ ಕಳೆದ ಜನ್ಮದಲ್ಲಿ ಏನು ಸಾಧನೆ ಮಾಡಿದ್ದಾರೋ ಅದನ್ನು ಮುಂದುವರಿಸಲ್ಕಾಗ್ತದೆ. ಹಾಗಾಗಿ ಕಳೆದ ಜನ್ಮದ ಸುಕೃತ ಫಲ ಈ ಜನ್ಮದಲ್ಲಿ ನಮಗೆ ಹೊಸ ದಿಕ್ಕನ್ನು ಕೊಡುತ್ತದೆ. ಅದಕ್ಕೋಸ್ಕರ ಕೂಡಿಡಬಾರದು, ಅಪರಿಗ್ರಹ. ಇದಿಷ್ಟು 5 ವಿಚಾರಗಳು ನಮ್ಮ ನಿತ್ಯ ಜೀವನಕ್ಕೆ ತಾನೂ ಅಳವಡಿಸಿಕೊಳ್ಳಬೇಕಾದ. ಇನ್ನು 5 ವಿಷಯಗಳು ಅದು ನಮ್ಮ ಸಾಮೂಹಿಕವಾದ ಜೀವನಕ್ಕೆ ಸಂಬಂಧಪಟ್ಟದ್ದು. ಅದು ಯಾವುದು? ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇದು 5 ವಿಷಯಗಳು ಸಾಮೂಹಿಕ ಜೀವನಕ್ಕೆ ಸಂಬಂಧಪಟ್ಟದ್ದು. ಶೌಚ ಅಂದ್ರೆ ಶುಚಿಯಾಗಿರಬೇಕು. ಹೇಗೆ ಶುಚಿಯಾಗಿರಬೇಕು? ಒಳಗೂ ಹೊರಗೂ ಶುಚಿಯಾಗಿರಬೇಕು. ಒಳಗೂ ಹೊರಗೂ ಶುಚಿಯಾಗಿರ್ಬೇಕಾದಿರೋದಕ್ಕೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಭಗವಂತನ ನಾಮಸ್ಮರಣೆಯಿಂದ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಿ. ದಾಸವರಿಯನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ರಾಮ ನಾಮ ಪಾಯಸಕ್ಕೆ ವಿಠಲ ನಾಮ ಸಕ್ಕರೆ, ರಾಮ ನಾಮ ಪಾಯಸಕ್ಕೆ ವಿಠಲ ನಾಮ ಸಕ್ಕರೆ, ಕೃಷ್ಣ ನಾಮ ತುಪ್ಪವದರಸಿ ಬಾಯ ಚಪ್ಪರಿಸೀರೋ, ಬಾಯ ಚಪ್ಪರಿಸೀರೋ. ರಾಮ ನಾಮ ಪಾಯಸಕ್ಕೆ ವಿಠಲ ನಾಮ ಸಕ್ಕರೆ. ಹರ ಪಾರ್ವತಿ ಪದೇ ಹರ ಹರ ಮಹಾದೇವ್. ಶ್ರೀಮದ್ರಮಾರಮಣ ಗೋವಿಂದ. ಕೆಲವರು ಗೋವಿಂದ ಹೇಳಲಿಲ್ಲ. ಯಾಕೆ ಗೋವಿಂದ ಹೇಳಲಿಲ್ಲ ಅಂದ್ರೆ, ಕೆಲವರು ಮೊದಲೇ ಹೇಳಿದ್ದಾರೆ, ಈ ಹರಿಕತೆ ಮಾಂತನ ಕಲಿಗೆ ಪನಿ ಪೈಸೆ ಕೊರಿಯರು ಒಕ್ಕಡೆ ಮಾನ್ ಪೂಜೆಯಾರು, ಅದೆಲ್ಲ ಸುದ್ದಿ ಆಗಿರ್ಬೇಕು ಹೆಚ್ಚಿನ ಅಂಶ. ಹಾಗಾಗಿ ಅವರಿಗೆ ಪೈಸೆ ಕೊಡ್ತಾರಲ್ಲ, ಅವರೇ ಬೇಕಾದ್ರೆ ಹೇಳಿ. ಮತ್ತೆ ನನಗೆಂತ, ಈಗೆಲ್ಲ ಪೈಸೆ ವ್ಯವಹಾರ, ಪೈಸೆ ಇಲ್ಲದ್ರೆ ಯಾವುದು ನಡೆಯುವುದಿಲ್ಲ. ಈಗ ಹರಿದಾಸರು ಹರಿಕತೆ ಮಾಡುವಾಗ ಗೋವಿಂದ ಅಂತ ಹೇಳುವುದು ಯಾಕೆಂದ್ರೆ, ನೀವೆಲ್ಲರೂ ಸುಮ್ಮನೆ ಕೂತುಕೊಳ್ತಾ ಇರುವಾಗ ಗೋವಿಂದ ಅಂತ ಹೇಳಿದರೆ ಆಗ ನಿಮಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಇನ್ನು ಕೆಲವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ, ಅವರಿಗೆಲ್ಲ ಇಂಟ್ರೆಸ್ಟ್ ಇರುವುದಿಲ್ಲ ಇದರಲ್ಲಿ. ಅವರಿಗೆ ಒತ್ತುವುದರಲ್ಲಿ ಉಜ್ಜುವುದರಲ್ಲೇ ಇರುವುದವರು. ಒಂದು ಒತ್ತುವುದು, ಇನ್ನೊಂದು ಉಜ್ಜುವುದು. ಹಾಗಾಗಿ ನಿಮ್ಮ ಹರಿಕತೆ ಯಾರಿಗೆ ಬೇಕು? ಅಂಥವರನ್ನೆಲ್ಲ ಮನೆಯಲ್ಲಿ ಜನ ಇಲ್ಲ, ಹಾಗಾಗಿ ನೀನು ಬಾರ ಅಂತೇಳಿ ಆ ಮಕ್ಕಳನ್ನು ಕರ್ಕೊಂಡು ಬಂದಿತ್ತು. ಆ ಮಗು ಬಂದು ಚೇರ್ನಲ್ಲಿ ಕೂತು ಒಂದೋ ಮುಂದಿನವನಿಗೆ ಚಿಮುಟುವುದು,
ಅಲ್ಲದಿದ್ರೆ ಅಲ್ಲಿಗೆ ನಿದ್ರೆ ತೂಗುವುದು. ಇನ್ನು ಕೆಲವರು ಹಾಗೇ ನಿದ್ರೆ ತೂಗುವಾಗ ಪಕ್ಕದಲ್ಲಿ ಇರುವವರೆಲ್ಲ ಗೋವಿಂದ ಅಂತ ಹೇಳುವಾಗ ಎಚ್ಚರ ಆಗ್ತದೆ. ಹಾಗಾಗಿ ಸಮಾಜವನ್ನು ಎಚ್ಚರಿಸಲಿಕ್ಕೂ ಕೂಡ ಗೋವಿಂದ ಎಂಬ ನಾಮ ಸ್ಮರಣೆ ಒಳ್ಳೆದಾಗ. ಅದಕ್ಕೆ ಎಲ್ಲರೂ ಧ್ವನಿ ಸೇರಿಸಬೇಕು ಒಟ್ಟಿಗೆ. ಹರ ಪಾರ್ವತೀಪದೇ ಹರ ಹರ ಮಹಾದೇವ ಶ್ರೀಮದ್ ರಮಾರಮಣ ಗೋವಿಂದ ಶ್ರೀರಾಮಚಂದ್ರ ಮಹಾರಾಜ್ ಕಿ ಪವನಸುತ ಹನುಮಾನ್ ಕಿ सीता माता की गंगा माता की गो माता की बोलो ಭಾರತ ಮಾತಾ ಕಿ. ಹೀಗೆ ನಮ್ಮ ಅಂತರ್ಗತವಾಗಿರುವಂತಹ ಸ್ವಚ್ಛತೆಯನ್ನ ಮಾಡಿಕೊಳ್ಳಬೇಕು. ಹೊರಗಿನ ಸ್ವಚ್ಛ ಮಾಡುವುದು ಸ್ನಾನ ಮಾಡಿ. ಆ ಸ್ನಾನ ಮಾಡಿ 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 ಆಗುವಾಗ ಹೊರಗಡೆ ಸ್ವಚ್ಛ ಆಗತ್ತೆ. ಈಗ ನೀವು ಟಿವಿಯ ಮುಂದೆ ಕೂತ್ರೆ ಸಾಕು, ಈ ಸೋಪನ್ನು ಹಚ್ಚಿ, ಇದು ಹಚ್ಚಿದರೆ ನಿಮ್ಮ ಕೈಕಾಲುಗಳು ಗಟ್ಟಿಯಾಗ್ತದೆ, ಆಮೇಲೆ ಚರ್ಮ ರೋಗ ಹೋಗ್ತದೆ. ಅದೆಲ್ಲ ಅದು ಹೇಳ್ತದೆ, ಮೂಕರ ಪೆಟ್ಟಿಗೆ ಹೇಳ್ತದೆ. ಹಾಗೆ ಆ ಪೆಟ್ಟಿಗೆ ಹೇಳುವುದನ್ನು ಕೇಳಿ ಅಂಗಡಿಗೆ ಹೋಗಿ ಈ ಸೋಪುಂಡ ಅಂತ ಕೇಳ್ತಾರೆ. ಆ ಸೋಪಿತ್ತನ ಮಾತ್ರ ಯಾನ್ಮೀ ಪುಣಿ ಮೀಯರೆ ಇಜ್ಜಿ ಅಂತ ಆ ಸೋಪು ತಂದು ಮೈಗೆ ಹಚ್ಚಿ 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 ಹಚ್ಚಿ. ಅದೆಂತ ಸೋಪು ಗೊತ್ತುಂಟ? ಅದು ಲೈಬಾಯ್ ಅಂತ. ಆ ಲೈಬಾಯ್ ಸೋಪಿನಿಗೆ ಹಣ ನಾವು ಏನೇನು ಕೊಡ್ತೇವೆ ಅದೆಲ್ಲವೂ ಕೂಡ ನೇರ ಹೋಗುವುದು ಕ್ರೈಸ್ತ ಮಿಷನರಿಗಳಿಗೆ, ಮತಾಂತರಕ್ಕೋಸ್ಕರ ಉಪಯೋಗ ಮಾಡ್ತಾರೆ, ಲವ್ ಜಿಹಾದಿಗೋಸ್ಕರ ಉಪಯೋಗ ಮಾಡ್ತಾರೆ. ಅದು ಹಾಕಿದರೆ ನನಗೆ ಸ್ನಾನ ಮಾಡ್ಲಿಕ್ಕೆ ಖುಷಿ ಆಗುದು. ಅದು ಲೈಬಾಯ್ ಕೆಲವರಿಗೆ ಹೇಳುದುಂಟು, ಬಾರಿ ಗಟ್ಟಿ ಉಂಟು ಈ ಸೋಪು, ಗಟ್ಟಿದ್ದೆ ಅಂತ ಪ್ರಯೋಜನ, ಅದು ಶರೀರಕ್ಕೆ ಬೇಕಾದ್ದಲ್ಲ, ಬೇಕ ಕರಾವುಜಿ ಅಂತ. ಅದಕ್ಕೆ ಅದನ್ನು ಹಾಕು. ಹಳೆ ಕಾಲದಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ನಮ್ಮ ಹಿಂದೂ ಸಮಾಜವನ್ನು ನಾಶ ಮಾಡಲಿಕ್ಕೋಸ್ಕರ ಆ ಅಡ್ವರ್ಟೈಸ್ಮೆಂಟ್ ಎಷ್ಟು ಪರಿಣಾಮ ಆಗ್ತದೆ ಅಂತ ಯೋಚನೆ ಮಾಡಿ. ಒಬ್ಬ ಹುಡುಗಿ ಕಾಲೇಜಿಗೆ ಹೋಗ್ತಾ ಇತ್ತು, ಹುಡುಗ ಒಬ್ಬ ಕಾಲೇಜಿಗೆ ಹೋಗುವ. ಹಾಗೆ ಹೋಗ್ತಾ ಇರುವಾಗ ಅವರು ಹತ್ತಿರ ಮುಟ್ಟಿದ ಕೂಡಲೇ ಹುಡುಗಿ ಹತ್ತಿರ ಬಂದಾಗ ಇವನನ್ನು ನೋಡಿ ಅಂತೇಳಿ ಅವಳು ಆ ಕಡೆ ಹೋದ. ಇವನಿಗೆ ತಲೆ ಬಿಸಿ ಆಯಿತು, ಹುಡುಗಿ ಮಾಡಿದ್ದಾಳೆ, ಇನ್ನೇನು ಮಾಡುದು? ಮನೆಗೆ ಹೋದ, ಬೇಜಾರಿನಲ್ಲಿ ಕೂತ. ಆಗ ಬಂತು ಅಡ್ವರ್ಟೈಸ್ಮೆಂಟ್, ಏನೋ ಆ ಸೋಪು ಹಾಕುವುದು. ಸೋಪು ಹಾಕಿ ಬಂದಾಗ ಒಬ್ಬಳು ಹುಡುಗಿ ಕೈಗೆ ಕೈ ಸಿಕ್ಕಿಸಿಕೊಂಡು ಹಾ ಅಂತೇಳಿ ಕಾಲೇಜಿಗೆ ಹೋಗುದು. ಈ ಸೋಪು ಹಾಕಿದ್ರೆ ಹೆಣ್ಣು ಮಗಳು ನನಗೆ ಸಿಕ್ಕಿಕೊಳ್ತಾಳೆ, ಅದಕ್ಕೋಸ್ಕರ ಈತ ಸೋಪು ಹಾಕಲಿಕ್ಕೆ ಶುರು ಮಾಡಿ. ಅಡ್ವರ್ಟೈಸ್ಮೆಂಟಿನ ಮುಖಾಂತರವಾಗಿ ಹಿಂದೂ ಧರ್ಮದ ನಾಶ, ಮಾನಸಿಕವಾಗಿರುವಂತಹ ಚಿಂತನೆಗಳಿಗೆ ಬೇರು ಕೀಳು ಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಚ್ಛತೆ ಅಂದರೆ ಅದು ಪರಿಶುದ್ಧವಾಗಿರುವಂತಹ ಆತ್ಮ ಸ್ವಚ್ಛತೆಯಾಗಬೇಕು. ಹೊರಗಿನ ಸ್ವಚ್ಛತೆಯ ಬಗ್ಗೆ ತುಂಬಾ ಚಿಂತನೆ ಮಾಡಬಾರ್ದು. ನಾನು ಶರ್ಟಿಗೆ ಇಸ್ತ್ರಿ ಹಾಕಿದ್ರೂ ಪುಂಡರೀಕಾಕ್ಷಣೆ, ನಾನು ಇಸ್ತ್ರಿ ಹಾಕದಿದ್ದರೂ ಪುಂಡರೀಕಾಕ್ಷಣೆ, ಏನು ವ್ಯತ್ಯಾಸ ಆಗಲಿಕ್ಕಿಲ್ಲ. ನಾನು ಇಸ್ತ್ರಿ ಹಾಕಿ ಬಂದ್ರೂ ನೀವು ಊಟ ಕೊಡ್ತೀರಿ, ಅದು ಇಸ್ತ್ರಿ ಹಾಕದಿದ್ರೂ ನೀವು ಮನೆಗೆ ಊಟ ಹಾಕ್ತೀರಿ ನೀವು. ಹಾಗಾಗಿ ಅದು ಹೊರಗಿನ ಸೌಂದರ್ಯವನ್ನು ನೋಡಿ ನನಗೆ ಆತಿಥ್ಯವನ್ನು ಮಾಡುವುದಲ್ಲ. ಹಾಗಾಗಿ ಹೊರಗಿನ ಸೌಂದರ್ಯಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಬಾರದು. ಒಳಗಿನ ಸೌಂದರ್ಯ ಏನು? ಒಳಗಿನ ಸೌಂದರ್ಯ ಯಾವುದು? ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯಗಳೆಂಬಂತ ಹರಿಷಡ್ ವೈರಿ. ಆ ಹರಿಷಡ್ ವೈರಿಗಳನ್ನ ತಾನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಅದಕ್ಕೆ ದೇವಸ್ಥಾನಕ್ಕೆ ಹೋದ ಕೂಡಲೇ ಆ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಧ್ವಜಕಂಬವನ್ನು ಮಾಡಿದ್ದಾರೆ. ಆ ಧ್ವಜಕಂಬದ ಅಡಿಯಲ್ಲಿ ಏನಿದೆ? ಒಂದು ಕೂರ್ಮನ ಮೂರ್ತಿಯನ್ನು ಮಾಡಿದ್ದಾರೆ. ಕೆಲವರಿಗೆ ಆ ಕೂರ್ಮನನ್ನು ಯಾಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. ಇತ್ತೀಚೆಗೊಬ್ಬರಿಗೆ ಕೇಳಿದೆ ನಾನು, ಅದು ಯಾಕೆ ಮಾರ್ರೆ ಧ್ವಜಕಂಬದ ಅಡಿಯಲ್ಲಿ ಕೂರ್ಮ ಇಟ್ಟಿದ್ದಾರೆ? ಅದಕ್ಕೆ ಅವರು ಹೇಳಿದ್ರು, ಅದು ಕೂರ್ಮ ಅಂದ್ರೆ ಎಲ್ಲರನ್ನು ಹೊತ್ತುಕೊಳ್ಳಿಕ್ಕೆ ಆಗ್ತದೆ ನೋಡಿ, ಹಿಂದೆ ಮೇರು ಪರ್ವತವನ್ನು ಹೊತ್ತುಕೊಂಡದ್ದು ಅದು ಕೂರ್ಮ, ಅದಕ್ಕೆ ಇಟ್ಟದ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನು ಇಟ್ಟದ್ದಲ್ಲ. ಅದಿಟ್ಟಿರುವುದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬಂದ ಹರಿಷಡ್ ವೈರಿಗಳನ್ನ ತಾನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಅದನ್ನು ಆಮೆ ಮಾಡ್ತದೆ. ಒಂದು ತಲೆ, ಒಂದು ಬಾಲ, 2 ಕೈ, 2 ಕಾಲು, ಎಷ್ಟಾಯ್ತು? ಒಟ್ಟು 6 ಆಯ್ತು. ಈ 6 ಬೇಕಾದಾಗ ಒಳಗೆ ತಕ್ಕೊಳ್ತದೆ, ಬೇಕಾದಾಗ ಹೊರಗಡೆ ಬಿಡ್ತದೆ. ಈ ರೀತಿ ತನ್ನ ಇಂದ್ರಿಯಗಳನ್ನ ನಿಗ್ರಹಿಸುವವನು
ಅದನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಎಂಬಂತಹ ಸೂಚ್ಯವಾಗಿರುವಂತಹ ವಿಚಾರವನ್ನ ಆ ಆಮೆ ನಮಗೆ ಸೂಚಿಸ್ತವೆ. ಶ್ರೀರಾಮಚಂದ್ರನ ಪರಮಭಕ್ತನಾಗಿರುವಂತಹ ಹನುಮಂತ, ಆತನ ವರ್ಣನೆ ಅದು. ಜಿತೇಂದ್ರಿಯಂ, ಅವನಿಗೆ ಹೇಳಿರುವುದೇ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡವನು. ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಈ ರೀತಿ ನಮ್ಮ ಮನಸ್ಸಿನ ಹತೋಟಿಯನ್ನ ತಂದುಕೊಂಡು ಒಳವನ್ನು ಶುದ್ಧಿ ಮಾಡಿಕೊಳ್ಳಬೇಕು, ಶುದ್ಧಿ ಮಾಡಿಕೊಳ್ಳಬೇಕು. ಪ್ರಾಪಂಚಿಕವಾಗಿರುವಂತಹ ಸುಖಕ್ಕೋಸ್ಕರ ಇನ್ನೊಬ್ಬರನ್ನ ನಾವು ದೂಷಿಸುವುದರಲ್ಲಿ ಆಯಿತು. ಈಗಂತ ಸೀರಿಯಲ್ ಬಂದ ಮೇಲೆ ಭಾರಿ ಕಷ್ಟ. ಆ ಸೀರಿಯಲ್ನಲ್ಲಿ ಇರುವುದೇನು, ಸೀರಿಯಲ್ನಲ್ಲಿ ಬೇರೆಂಥದ್ದು ಇರುವುದಿಲ್ಲ. ಇನ್ನೊಬ್ಬರನ್ನು ದೂಷಿಸುವುದೇ ಇರುತ್ತೆ, ಇನ್ನೊಬ್ಬರ ಕೊರತೆಯನ್ನು ಹೇಳುವುದೇ ಇರುತ್ತೆ. ದಯಮಾಡಿ ಇಲ್ಲಿ ಕೂತವರು ನಿರಂತರ ಸೀರಿಯಲ್ ನೋಡುವವರು ನನಗೊಂದು ಫೋನ್ ಕರೆ ಮಾಡಿ, ಬೇಕಾದ್ರೆ ನನ್ನ ನಂಬರ್ ತಗೊಳ್ಳಿ. ಸರ್, ಇಂಥ ಸೀರಿಯಲ್ ನೀವು ನೋಡಿ, ಅದು ಭಾರಿ ಒಳ್ಳೇದುಂಟು, ನನಗೊಂದು ಫೋನ್ ಕರೆ ಮಾಡಿ. ಆದ್ರೆ ಎಂಥದ್ದು ಇರಬೇಕಂದ್ರೆ, ಒಂದು ಗಂಡನಿಗೆ ಒಂದೇ ಹೆಂಡತಿ ಇರುವ ಸೀರಿಯಲ್ ಆಗಬೇಕು ನನಗೆ, ಅಥವಾ ಒಂದು ಹೆಂಡತಿಗೆ ಒಂದೇ ಗಂಡ ಇರುವ ಸೀರಿಯಲ್ ಅಂತದ್ದಿದ್ರೆ ನನಗೆ ಹೇಳಿ, ನಾನು ನಿಮ್ಮ ಹೊತ್ತಿಗೆ ಕೂತು ನೋಡ್ತೇನೆ. ನಾನು ಆ ಸೀರಿಯಲ್ಗಳನ್ನು ನೋಡಿ 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 ಇನ್ನೊಬ್ಬರ ದೋಷವನ್ನೇ ಹುಡುಕಿ, ಅಲ್ಲೇ ಕಣ್ಣು ಕಾಣದೆ ಇರುವ ಅಜ್ಜಿ ಕೂಡ ಕನ್ನಡಕ್ಕೆ ಇಟ್ಟುಕೊಂಡು ನೋಡ್ತಿರ್ತಾರೆ. ಮೊನ್ನೊಂದು ಮನೆಗೆ ಹೋಗಿದ್ದೆ, ಅಜ್ಜಿ ಊಟ ಮಾಡಲಿಲ್ಲ. ಅಜ್ಜಿ ಊಟ ಮಾಡ್ಲಿಕ್ಕೆ ಇಜ್ಜಿ ಒಂಜಿ ಸೀರಿಯಲ್ ಉಂಡು ಮಗ, ಅವು ಮುಗಿತು ಸುಣ ಅನ್ಪುಣೆ ಅಂತ ಹೇಳಿ ಅಜ್ಜಿಗೂ ಕೂಡ ಸೀರಿಯಲ್ನ ಹುಚ್ಚು ಶುರುವಾಗಿದೆ. ಇನ್ನೊಂದು ಮನೆಗೆ ಹೋಗಿದ್ದೆ, ಮನೆಯಲ್ಲಿ ಭಾರಿ ಮಂಡೆ ಬಿಸಿ ಅಂತ ಹೇಳಿ. ಏನ್ ಮಂಡೆ ಬಿಸಿ ಅಮ್ಮ? ಅವ್ರು ಹೇಳಿ ಇತ್ತೊಂದು ಸೀರಿಯಲ್ ಮುಗಿನ ಮಾಸ್ಟ್ರಿ, ದಾದ ಸೀರಿಯಲವು ಒಂದು ಆನೆಲ್ಲ ಬಣ್ಣಲ್ಲ ದೊಡ್ಡ ಜನ ಪಾತೇರು ಒಂದು ಇತ್ತೇರು. ಈಗ ಮತ್ತೆ ಆಣು ಬಣ್ಣು ಪಾತಿರುವುದು ಜಾಸ್ತಿ. ಅದು 1-2 ತಿಂಗಳಾಯ್ತಂತೆ ಆಣು ಬಣ್ಣು ಪಾತರು. ಹಾಗೆ ಆಗಿ 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 ಅವತ್ತೇನಾಗಿದೆ ಅಂದ್ರೆ, ನಾನು ಹೋಗುವ ದಿವಸ ಒಂದು ಮರಕ್ಕೆ ಸುತ್ತು ಬಂದು ಮಾತನಾಡಿ ಕೊನೆಗೆ ಆ ಹುಡುಗಿ ಹೇಳಿದಂತೆ, ಇನ್ನು ನನಗೂ ನಿನಗೂ ಸಂಬಂಧ ಇಲ್ಲ, 2-3 ವರ್ಷ ಆಯಿತು ನಮ್ಮ ಸಂಬಂಧ, ಮಾತುಕತೆಯಲ್ಲೇ ಉಂಟು, ಹಾಗಾಗಿ ಇವತ್ತಿನಿಂದ ನೀವು ನನ್ನಲ್ಲಿ ಮಾತನಾಡಬಾರ್ದು, ಮಾತನಾಡಿದ್ರೆ ನಿಮಗೊಂದು ಗತಿ ತೋರಿಸಿ ಏನು ನಾನು ಅಂತ. ಇವ ಹೇಳಿದಂತೆ, ಇಲ್ಲ ಹಾಗೆ ಆಗುದಿಲ್ಲ, ತುಂಬಾ ಸಮಯ ಆಯ್ತಲ್ಲ ನಾನು ಪ್ರೀತಿಸುವುದು, ಹಾಗಾಗಿ ಬಿಡ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತ. ಅವಳು ಹೇಳಿದ್ಲು, ಇಲ್ಲ ಬಿಡುವುದೇ, ಇವತ್ತು ಲಾಸ್ಟ್ ಇದು, ಏನಾದರೂ ಮಾತನಾಡ್ಲಿಕ್ಕಿದ್ರೆ ಮಾತನಾಡು, ಇಲ್ಲದಿದ್ರೆ ಇನ್ನು ಮಾತನಾಡ್ಲಿಕ್ಕಿಲ್ಲ ಅಂತ ಹೇಳಿ ಅವಳು ಹೊರಟು ಹೋದ್. ಇವ ಹಿಂದಿನಿಂದ ಹೇಳ್ದ, ಇಲ್ಲ ಇಲ್ಲ ನಿನ್ನನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ನಾನು ಮಾತನಾಡ್ತಾ ಇರ್ತೇನೆ ಅಂತ. ಮಾತನಾಡಿದ್ರೆ ಗತಿ ತೋರಿಸಿ ಅಂತ. ಏನ್ ಮಾಡ್ತೀನಿ ನೀನು, ನಾನು ನಿನ್ನ ಹಿಂದೆ ಬರ್ತೇನೆ ಅಂತ ಹೇಳುವಾಗ ಇವಳು ವೇಗವಾಗಿ ನಡಿಲಿಕ್ಕೆ ಶುರು ಮಾಡಿದ್ಲು, ಇವನು ವೇಗವಾಗಿ ಹೋದ. ಅಷ್ಟಾಗಲು ಓಡ್ಲಿಕ್ಕೆ ಶುರು ಮಾಡಿದ್ಲು. ಆಗ ಇವನು ಓಡ್ದ, ಅವಳು ಓಡ್ತಾಳೆ, ಇವನು ಓಡಿಸ್ತಾನೆ, ಅವಳು ಓಡ್ತಾಳೆ, ಇವನು ಓಡಿಸ್ತಾನೆ. ಅಷ್ಟಾಗ ಒಂದು ರೈಲ್ವೆ ಹಳಿ ಬಂತು. ಆ ರೈಲ್ವೆ ಹಳಿಯಲ್ಲಿ ಇವಳು ಹೋಗ್ತಾ ಇದ್ದಾಳೆ, ಹಿಂದಿನಿಂದ ಈ ಹುಡುಗನೂ ಹೋಗ್ತಾ ಇದ್ದಾನೆ. ಹೋಗಿ 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 ಆ ಕಡೆಯಿಂದ ಒಂದು ರೈಲು ಬಂದಿದೆ, ಈ ಕಡೆಯಿಂದ ಇವಳು ಹೋಗಿ ರೈಲಿನ ಹತ್ತಿರಕ್ಕೆ ಮುಟ್ಟಿದ್ದಾಳೆ. ಇವನು ಹೋಗಿ ಕೈ ಹಿಡಿದಿದ್ದಾನೋ ಇಲ್ವೋ, ಸೀರಿಯಲ್ ಮುಗ್ದಿದೆ. ಈಗ ಈ ಅಮ್ಮನಿಗೆ ಮಂಡೆ ಬಿಸಿ ಏನಂದ್ರೆ, ಅಲ್ಲ ಸೈತಾಳ ಬದುಕ್ಯಾಳ ರೈಲು ಬತ್ತಂಡ ದಾಂಡ ಆಂಡ, ಇಷ್ಟು ಯಾಕೆ ನೀವು ಮಂಡೆ ಬಿಸಿ ಮಾಡುವುದು ಅಂತ ಕೇಳಿದ್ರು. ಅದಕ್ಕೆ ಅಮ್ಮ ಹೇಳಿದ್ರು, ಅವು ವಾರಗೊಂಜಿ ಬರ್ಪಣೆ ಮಾಸ್ಟ್ರೆ, ಇನ್ನು 1 ವಾರ ಸೈತಾಳ ಬದುಕ್ಯಾಳ ಅಂತ ಮಂಡೆ ಬಿಸಿ ಮಾಡ್ಬೇಕು. ಅಡಿಗೆ ಮಾಡಿದ್ರೆ ಉಪ್ಪು ಕೂಡ ಹಾಕಲಿಕ್ಕಿಲ್ಲ ಅವರು, ಯಾಕಂದ್ರೆ ಇದೇ ಆಯ್ತಲ್ಲ ಸೈತಾಳ ಬದುಕ್ಯಾಳ ಅಂತ. ಈ ರೀತಿ ನಾವು ಅದರಲ್ಲಿ ತಲ್ಲೀನವಾಗಿ ನಮ್ಮ ಮನಸ್ಸು ಪೂರ ಹಾಳಾಗಿರ್ತದೆ. ಅದಕ್ಕೆ ಒಳ ಸ್ವಚ್ಛವಾಗಬೇಕು, ಅಂತರ್ಗತ ಸ್ವಚ್ಛವಾಗಬೇಕು. ಆ ರೀತಿಯ ಸ್ವಚ್ಛ ಆಗಬೇಕಾದ್ರೆ ಅದಕ್ಕೆ ರಾಮನಾಮ ಜಪ, ಅದರ ಮುಖಾಂತರವಾಗಿ ಸ್ವಚ್ಛ ಮಾಡಬೇಕು. ಶೌಚ, ಸಂತೋಷ, ಮುಂದಿನ ವಿಷಯ ಸಂತೋಷವಾಗಿರಬೇಕು. ಯಾರೆಲ್ಲ ಇಲ್ಲಿ ಸಂತೋಷವಾಗಿದ್ದೀರಿ? ದಾಂಪತ್ಯ ಜೀವನದಲ್ಲಿ ಸಂತೋಷ ಇದೆಯಾ? ಮಕ್ಕಳಿಂದ ನಿಮಗೆ ಸಂತೋಷ ಇದೆಯಾ ಅಂತೆಲ್ಲ ಕೇಳಿದ್ರೆ ಎಷ್ಟು ಜನ ಸಂತೋಷ ಇದೆ ಅಂತ ಹೇಳಿ. ಪುರಾಣಿಕರ ಶಾಲೆಗೆ ಬಂದ ಮಕ್ಕಳ ಅಪ್ಪ ಅಮ್ಮ ಆ ಮಗುವಿಗೆ 99 ಮಾರ್ಕು ಸಿಕ್ಕಿದರೆ, ಮಾರ್ಕ್ ಎಷ್ಟು? 99 ಮಗುವಿಗೆ. ಆ 99 ಮಾರ್ಕು ಸಿಕ್ಕಿದ್ರೆ ಆ ಅಮ್ಮ ಮಗುವನ್ನು ಹತ್ತಿರ ಕೂರಿಸಿ ಕೇಳಲಿಕ್ಕುಂಟು, ನಿನಗೆ ಎಷ್ಟ ಸಿಕ್ಕಿದ್ದು? ಅಮ್ಮ ನನಗೆ 99. ಎಷ್ಟು ಖುಷಿಯಲ್ಲಿ ಹೇಳ್ತಾನೆ ಮಗು, ನನಗೆ 99. ನಿನಗೆ 99 ಸಿಕ್ಕಿದ್ದ? ಪಕ್ಕದ ಮನೆಯವನನ್ನು ನೋಡು, ಅವನಿಗೆ 100ಕ್ಕೆ 100 ತೆಗೆದಿದ್ದಾನೆ. ಈ ಅಮ್ಮ ಎಷ್ಟು ತೆಗೆದದು ಅಂತ ಅಮ್ಮನಿಗೆ ಗೊತ್ತುಂಟು.
SLCಯಲ್ಲಿ 3 ಸಲ ಬರೆದಿದ್ದಾಳೆ ಅವಳು. ಈ ಮಗ 99 ತೆಗೆದು ಅವನಿಗೆ ಸಾಕಾಗುವುದಿಲ್ಲ ಅಮ್ಮನಿಗೆ. ಈ 99 ಮಾರ್ಕು ತೆಗೆದು ಅಮ್ಮನಿಗೆ ಸುಖ ಉಂಟಾ? ಅಮ್ಮನಿಗೆ ಸುಖ ಇಲ್ಲ, ನಮ್ಮನಿಗೆ ಸುಖ ಇಲ್ಲ. ಹಾಗೆಯೇ ಸುಖ ಇರುವುದೆಲ್ಲಿ? ನೆಮ್ಮದಿ ಇರುವುದೆಲ್ಲಿ? ಸಂತೋಷ ಇರುವುದೆಲ್ಲಿ? ಸಂತೋಷ ಇರುವುದು ನಮ್ಮ ಆತ್ಮದಲ್ಲಿ. ಯಾವುದನ್ನು ನಾವು ಸಂತೋಷ ಅಂತ ತಿಳ್ಕೊಳ್ತೇವೋ ಅದು ಸಂತೋಷ, ಯಾವುದು ನನಗೆ ಸಂತೋಷ ಅಲ್ಲವೋ ಅದು ಸಂತೋಷವಲ್ಲ. ಹಾಗಾಗಿ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಬೇಕು. ಅದಕ್ಕೆ ಇನ್ಯಾರನ್ನು ದೂರಿ ಪ್ರಯೋಜನ ಇಲ್ಲ. ದಾಸವರೇನಿದೆ ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ. ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿತ. ಮಂಚ ಬಾರದು ಮರದಿ ಬಾರದು ಕಂಚು ಕನ್ನಡಿ ಬಾರದು ಸಂಚಿತಾರ್ಥಯ ಬಾರದು ಮುಂದೆ ಮಾಡಿ. ಮಂಚ ಬಾರದು ಮರದಿ ಬಾರದು ಕಂಚು ಕನ್ನಡಿ ಬಾರದು ಸಂಚಿತಾರ್ಥಯ ಬಾರದು ಮುಂದೆ ಮಾಡಿದರು. ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ ಗೋವರ್ಧನದಾಗಿರಿಯ ಗೋವಿಂದ ನಮ. ಹರ ಪಾರ್ವತಿ ಮದೆ ಹರ ಹರ ಮಹಾದೇವ್. ಶ್ರೀಮದ್ ರಮಾರಮಣ ಗೋವಿಂದ. ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನ ಸುತ ಹನುಮಾನ್ ಕಿ, ಸೀತಾ ಮಾತಾ ಕಿ, ಬೋಲೋ ಭಾರತ ಮಾತಾ ಕಿ. ಮಂಚಬಾರದು. ನಾವು ಕೆಲವೊಮ್ಮೆ ಸುಖ ಪಡ್ಲಿಕ್ಕೋಸ್ಕರ ಒಳ್ಳೆ ಚಂದದ ಮಂಚ ಮಾಡಿಟ್ಟಿರ್ತೇವೆ. ಆ ಮಂಚದಲ್ಲಿ ಮಲಗಿದರೆ ಸುಖ ಅಂತ. ಸುಖ ಬರ್ತದ? ಕೆಲವರಿಗೆ ಮಂಚದಲ್ಲಿ ಮಲಗಿದರೆ ಸುಖ ಬರುವುದಿಲ್ಲ. ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿದ ಧರ್ಮದ. ಯಾವಾಗಲೂ ನಾವು ಮಲಗಿ ಸುಖವಾಗಿ ನಿದ್ರಿಸಿರುವಂತಹ ಮಂಚ ನಾವು ತೀರಿಕೊಂಡ ಸಂದರ್ಭದಲ್ಲಿ ಆ ಮಂಚ ನನ್ನ ಜೊತೆಯಲ್ಲಿ ಬರ್ತದಾ? ಅದು ಬರುವುದಿಲ್ಲ. ಮಡದಿ ಬಾರಳು, ಹೆಂಡತಿ ಬರ್ತಾಳ ನಮ್ಮೊಟ್ಟಿಗೆ, ಮಡದಿ ಬಾರಳು. ಕಂಚು ಕನ್ನಡಿ ಬಾರದು, ಮನೆಯಲ್ಲಿ ಮಾಡಿರುವ ಯಾವುದೇ ವಸ್ತು, ಒಡವೆ, ಚಿನ್ನ, ಆಭರಣಗಳು ಅದು ನಮ್ಮ ಜೊತೆಯಲ್ಲಿ ಬರುವುದಿಲ್ಲ. ಹಾಗೆ ಏನಂತೆ? ಮುಂಚೆ ಮಾಡಿದ ಧರ್ಮವೇ ಬರುವುದು ಯಾವುದು? ಹಿಂದೆ ನಾವು ಏನು ಮನೆಯಲ್ಲಿ ಧರ್ಮ ಮಾಡಿದ್ದೇವೋ, ದಾನ ಮಾಡಿದ್ದೇವೋ, ಪುಣ್ಯ ಕಾರ್ಯವನ್ನು ಮಾಡಿದ್ದೇವೋ ಅದು ನಮ್ಮ ಹಿಂದೆ ಬರುತ್ತದೆ. ಅದಕ್ಕೆ ದಾಸರು ನೆನಪು ಮಾಡಿಕೊಡ್ತಾರೆ, ಯಾರನ್ನು ನಂಬಬೇಡ, ಹೆಂಡತಿ ಮಕ್ಕಳು ಕುಟುಂಬ ಅಂತ ನಂಬುದು ಬೇಡ. ಯಾಕಂದ್ರೆ ಅವರು ಕೊನೆ ಕಾಲಕ್ಕೆ ನಿಮಗೆ ಕೈ ಕೊಡ್ತಾರೆ, ಕೊನೆ ಕಾಲಕ್ಕೆ ಕೈ ಕೊಡ್ತಾರೆ. ಹಾಗಾಗಿ ಅವ್ರು ನಂಬಬೇಡ. ರಾಮನನ್ನು ನಂಬು, ಹನುಮಂತನನ್ನು ನಂಬು, ಸೀತೆಯನ್ನು ನಂಬು, ಇನ್ಯಾರನ್ನು ನಂಬುದು ಬೇಡ. ದಾಸವರೇಂದ್ರ ನಿಮಗೆ ನೆನಪು ಮಾಡಿಕೊಡ್ತಾರೆ. ಒಡವೆ ಯರಸಿಗೆ ಒಡಲು ಅಗ್ನಿಗೆ ಮಡದೆ ಮತ್ತೊಬ್ಬ ಮನವರು ಇವಾಗ ಎಡವಿ ಬಿದ್ದಿತು ನಾಲಿಗೆ, ಎಡವಿ ಬಿದ್ದಿತು ನಾಲಿಗೆ, ನಿನ್ನ ಎಡವಿ ಬಿದ್ದಿತು ನಾಲಿಗೆ. ನಮ್ಮ ಪಾರ್ವತಿ ಪದ ಹರ ಮಹಾದೇವ್. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಒಡವೆ ಯರಸಿಗೆ, ನಾನು ಮಾಡಿಟ್ಟ ಸಂಪಾದನೆಲ್ಲ ಯಾರಿಗೆ? ಹೆಂಡತಿಗೆ. ಜಾಗ್ರತೆ ಮಾಡೋದು. ಒಡವೆ ಯರಸಿಗೆ, ತುಂಬಾ ಒಂದು 10 ಎಕರೆ ಜಾಗ ಯಾರ್ಯಾರ ತಲೆ ಹೊಡೆದು ಏನೇನು ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಎಲ್ಲ ತೆಗೆದಿಟ್ಟಿರ್ತಾನೆ ಇರ್ಲಿ ಅಂತ. ಅದು ಯಾರಿಗೆ ಹೋಗ್ತದೆ ನಾಳೆ? ಒಡವೆ ಯರಸಿಗೆ, ಅದೆಲ್ಲವೂ ತನ್ನ ಹೆಂಡತಿಗೆ ಸಿಗ್ತದೆ. ಒಡಲು ಅಗ್ನಿಗೆ, ನನ್ನ ಶರೀರ ಏನಾಗ್ತದೆ? ಪಂಚಭೂತಗಳಿಂದ ನಿರ್ಮಾಣವಾಗಿರುವ ಶರೀರ, ಅದು ಪಂಚಭೂತಗಳಿಗೆ ಸಮರ್ಪಿತವಾಗಿ ಅದು ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿ ಹೋಗುತ್ತೆ. ಆಮೇಲೆ ಆ ಹೆಂಡತಿಯ ಕಥೆ ಏನು? ನೀವು ನೋಡಿ, ಎಲ್ಲಿ ಮರಣ ಹೊಂದಿದಲ್ಲಿಗೆ ಹೋಗಬೇಕು, ಆಗಲೇ ನಿಮಗೆ ಗೊತ್ತಾಗ್ತದೆ ಗುಟ್ಟು. ಆ ಯಜಮಾನರು ಸತ್ತು ಮಲಗಿರ್ತಾರೆ. ಹೆಂಡತಿ ತನ್ನ ಎದೆಗೆ ಹೊಡ್ಕೊಂಡು ಹೇಳ್ತಾ ಇರ್ತಾರೆ, ತೀರ್ಪೋಯರೇ ನನ್ನ ಎಂಕಿಯೇರಿ. ಅವಳು ಕೇಳುವ, ತೀರ್ಪೋಯರೇ ನನ್ನ ಎಂಕಿಯೇರಿ. ಎಂಕಿಯೇರು ಗತಿ, ಎಂಕಿಯೇರು ಗತಿ. ಸತ್ತ ನಿನಗೆ ಯಾರು ಗತಿ ಅಂತ ಕೇಳ್ತಾಳ ಅವಳು. ಯಾರು ಕೇಳುದಿಲ್ಲ. ಎಂಕಿಯೇರು ಗತಿ, ಎಂಕಿಯೇರು ಗತಿ. ಆ ಮಡದಿ ಅವಳೇನಾಗ್ತಾಳೆ?
ಅವಳನ್ನ ನೋಡ್ಕೊಳ್ಳಿಕ್ಕೆ ಇನ್ಯಾರೋ ಇರ್ತಾರೆ. ಅವರ ಮಾವನೋ ಚಿಕ್ಕಪ್ಪನೋ ಆಸ್ತಿ ಉಂಟು ಅಂದ್ರೆ ಬೇಗ ಬರ್ತಾರೆ. ಭಾರಿ ಆಸ್ತಿ ಉಂಡಿಯಾ, ಆಳಿತ್ತಂದ್ರೆ ಯಾವ ನನ್ನ ಎಂಕಳಿಗೆ ಕಾಷ್ಟ ಮೊತ್ತ ಬರೆಸ್ಕೊಳ್ಳಿ, ಆಳು ತೊಂದರೆ ಇದ್ದೀನಿ. ಸ್ವಾಮಿ ವಿವೇಕಾನಂದರು ಸುಂದರವಾದಂತಹ ಒಂದು ಘಟನೆಯನ್ನು ವಿವರಿಸಿದ್ದ, ಅವರ ಜೀವನದಲ್ಲಿ ಬಂದಿರೋ ಘಟನೆ. ಒಂದು ದಂಪತಿಗೆ ಮಕ್ಕಳೇ ಇರಲಿಲ್ಲ. ಅದಕ್ಕೋಸ್ಕರ ಅವನೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟ. ಅಡ್ವರ್ಟೈಸ್ಮೆಂಟ್ ಏನು, ನನಗೆ 100 ಎಕರೆ ಜಾಗ ಉಂಟು, ತುಂಬ ಆಸ್ತಿ ಉಂಟು, ನಾನು ದತ್ತು ತೆಗೊಳ್ತೇನೆ, ಯಾರಾದ್ರೂ ದತ್ತು ಕೊಡುವವರಿದ್ರೆ ಬರಬೇಕು ಅಂತ. ಅದು ಕೇಳಿ 1 ವಾರ ಆಗಬೇಕಾದ್ರೆ ಒಬ್ಬ ಮುದಿ ಹಣ್ಣು ಮುದುಕ ಬಂದಿದ್ದ ಮನೆಗೆ. ಏನು ಬಂದೆ, ಭಿಕ್ಷೆಗೇನಾದ್ರೂ ಬಂದಿ? ಅಲ್ಲ, ನಿಮ್ಮ ಅಡ್ವರ್ಟೈಸ್ ನೋಡಿ ಬಂದ. ಏನು, ನೀವು ದತ್ತು ತೆಗೊಳ್ತೀರಂತ, ಅದಕ್ಕೆ ನಾನು ಬಂದದ್ದು. ಆ ಮನೆಯ ಯಜಮಾನ ಕೇಳಿದ, ನೀನು ಯಾರನ್ನು ದತ್ತು ಕೊಡುದು? ನಿನ್ನ ಮಗನ, ನಿನ್ನ ಮೊಮ್ಮಗನ, ನಿನ್ನ ಅಳಿಯನ, ಯಾರನ್ನು ಕೊಡ್ತೀಯ ನೀನು? ಆಗ ಅವನು ಕೈ ಜೋಡಿಸಿ ಹೇಳ್ದ, ಸ್ವಾಮಿ, ಮಗನನ್ನೂ ಅಲ್ಲ, ಮೊಮ್ಮಗನೂ ಅಲ್ಲ, ಅಳಿಯನನ್ನೂ ಅಲ್ಲ, ಯಾರನ್ನೂ ಅಲ್ಲ, ನನ್ನನ್ನೇ ನೀವು ದತ್ತು ತೆಗೊಳ್ಬೇಕು ಅಂತ ಹೇಳಿ. ಆಗ ಈ ಮನೆ ಯಜಮಾನ ಹೇಳ್ದ, ನನಗೀಗ ಪ್ರಾಯ 50 ವರ್ಷ, ನಿನ್ನನ್ನು ಕಂಡ್ರೆ ಒಂದು 70 ವರ್ಷ ಪ್ರಾಯ ಕಾಣ್ತದೆ, ತಲೆ ಕೂದಲೆಲ್ಲ ಹಣ್ಣಾಗಿದೆ. ಏನು ಮುದುಕ, ನಿನ್ನನ್ನು ದತ್ತ ತೆಗೊಂಡ ಮೇಲೆ ನನ್ನ ಹೆಗಲ ಮೇಲೆಯೇ ನೀನು ಹೋಗಬೇಕು ಅಂತ ಏನು ಆಸೆ ಪಟ್ಟಿದ್ಯಾ ಅಂತ ಕೇಳುವಾಗ ಆತ ಕೈ ಜೋಡಿಸಿ ಹೇಳ್ದ, ಹಾಗಲ್ಲ, ನನಗೆ 3 ಮದುವೆ ಆಗಿದೆ, ಅದರಲ್ಲಿ ಒಂದೊಂದರಲ್ಲಿ 10 ಮಕ್ಕಳಿದ್ದಾರೆ. ಹಾಗಾಗಿ ಅವರು 30 ಮತ್ತೆ 3 33 ಆಯ್ತು, ಮತ್ತೆ ನಾನು 34 ಜನ ಆಯ್ತು. ನಿಮ್ಮ ದೊಡ್ಡ ಎಕರೆ ಜಾಗ ಉಂಟಲ್ಲ, ಅದನ್ನು ತಿಂದು ಮುಗಿಸಲಿಕ್ಕೆ ನಾನೇ ಇದ್ದರೆ ಸಾಕು. ನಾನೊಬ್ಬ ಬಂದ್ರೆ ಅವರೆಲ್ಲ ಒಟ್ಟಿಗೆ ಬರ್ತಾರೆ. ಭೂತ ಕಟ್ಟುವಾಗ ಹೇಳ್ತಾರಲ್ಲ, ನೂದು ಬುಕ್ಕ ಪೂರ ಪೋಲಿ ಹೊರ್ತ ಒಟ್ಟಿಗೆ ಅಂತ, ಹಾಗೆ ಇವಳು ಬಂದ್ರೆ ಎಲ್ಲವೂ ಒಟ್ಟಿಗೆ ಬರ್ತಾರೆ. ಹಾಗಾಗಿ ಸಾಕ್ತಿದ್ರೆ ನನ್ನನ್ನೇ ನೀನು ಸಾಕಬೇಕು ಅಂತ ಹೇಳ್ಕೊಂಡ್ರಂತೆ. ಹೀಗೆ ನಾವು ಕೆಲವೊಮ್ಮೆ ಎಲ್ಲರೂ ಅಂತಹ ಸಂದರ್ಭದಲ್ಲಿ ಇದ್ದಾಗ ಎಲ್ಲರೂ ನಮ್ಮ ಒಟ್ಟಿಗೆ ಇರ್ತಾರೆ, ಎಲ್ಲರೂ ಹತ್ತಿರಕ್ಕೆ ಬರ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಬಲೆ ಕುಳ್ಳಿಲೆ ಅಂತ ಹೇಳ್ತಾರೆ. ಆದರೆ ಕೊನೆಯ ಕಾಲಕ್ಕೆ ಇವರು ಯಾರು ಬರುವುದಿಲ್ಲ. ಆಗ ಬರುವುದೇನು, ಬಡೆದೆಲೆದು ಯಮನವರು ವೈವಾಗ ಎಡವಿ ಬಿದ್ದಿತು ನಾಲಿಗೆ, ನಿನ್ನ ಎಡವಿ ಬಿದ್ದಿತು ನಾಲಿಗೆ. ಎಡವಿ ಬಿದ್ದಿತು ನಾಲಿಗೆ, ಎಡವಿ ಬಿದ್ದಿತು ನಾಲಿಗೆ. ನಮ ಪಾರ್ವತೀಪತಿ ಹರ ಮಹಾದೇವ್. ಶ್ರೀಮದ್ ರಮಾರಣ ಗೋವಿಂದ ಗೋವಿಂದ. ಹಾಗಾಗಿ ಇವರ್ಯಾರನ್ನು ನಂಬಬೇಡ, ಭಗವಂತನ ಸ್ಮರಣೆಯನ್ನು ಮಾಡು ಅಂತ ನೆನಪು ಮಾಡಿಕೊಡ್ತಾರೆ. ಈಗ ಸಂತೋಷವಾಗಿರಬೇಕಾದ್ರೆ ಈ ಪ್ರಾಪಂಚಿಕವಾಗಿರುವ ವಸ್ತುಗಳು, ಅಧಿಕಾರ, ಅಂತಸ್ತು, ಇದು ಯಾವುದು ಸುಖವನ್ನು ಕೊಡುವುದಿಲ್ಲ. ಬದಲಾಗಿ ಭಗವತ್ ನಾಮ ಸ್ಮರಣೆ ಅರ್ಥಾತ್ ಸಮಾಜದ ಒಳ್ಳೆಯ ಜನರ ಸೇವೆಯನ್ನು ಮಾಡು, ಗೋವಿನ ಸೇವೆಯನ್ನು ಮಾಡು, ದೀನರು ಯಾರಿದ್ದಾರೆ, ದುಃಖಿಗಳು ಯಾರಿದ್ದಾರೆ ಅವರ ಸೇವೆಯನ್ನು ಮಾಡು. ನನ್ನ ಆಶ್ರಮದಲ್ಲಿ 9 ಜನ ಅನಾಥ ಮಕ್ಕಳು, ಅವರ ಎದುರಿನಲ್ಲಿ ಅನಾಥ ಅಂತ ಹೇಳುವುದಿಲ್ಲ, ಯಾಕಂದ್ರೆ ನಾವೆಲ್ಲ ಇದೆಯಲ್ಲ, ನಾವಿದ್ದ ಮೇಲೆ ಅವರೇ ಅನಾಥರಾಗ್ತಾರೆ. ಮೊನ್ನೆ ನಾನೊಬ್ಬರಿಗೆ ಹೇಳಿದೆ, ಒಂದು ವೇಳೆ ನಾನು RSSಗೆ ಬಾರದೇ ಇರ್ತಿದ್ರೆ ನಿಮ್ಮ ಹಾಗೆ ನಾನು ಸಂಸಾರಿಯಾಗಿ ಅವಳು ಹೇಳಿದ್ದೆಲ್ಲವನ್ನು ತಂದುಕೊಳ್ಳಿಕ್ಕೆ ಆಗದೆ ಕಂಗಾಲಾಗಿ ಇನ್ನು ಊರು ಬಿಟ್ಟು ಹೋಗುವುದೋ, ಕುತ್ತಿಗೆ ಹಗ್ಗ ಹಾಕುವುದೋ, ಈ ರೀತಿಯ ಕಷ್ಟದಲ್ಲಿ ನಾನು ಬೀಳುತ್ತಿದ್ದೆ. RSSಗೆ ಸೇರಿದೆ, ಮದುವೆ ಆಗಲ್ಲ, ಅದಕ್ಕೋಸ್ಕರ ಈ ಇಷ್ಟು ಮಕ್ಕಳ ಜೊತೆಯಲ್ಲಿ ಆನಂದವಾಗಿರ್ಲಿಕ್ಕೆ. ಮಡಿಕೇರಿ ಒಬ್ಬಳು ಹುಡುಗಿದ್ದಾರೆ, 6ನೇ ಕ್ಲಾಸ್ ಅವಳು. ಅವಳು ಮೊನ್ನೆ ನನ್ನನ್ನು ಅಪ್ಪಿ ಹಿಡ್ಕೊಂಡು ಹೇಳ್ತಾರೆ, ಆ ಮಾತು ಸಾಕು ನನ್ನ ಜೀವನದಲ್ಲಿ ಸಾರ್ಥಕತೆಗೆ. ಶ್ರೀಮಾನ, ನೀವು ಈಗ ನನ್ನನ್ನು ಚಂದ ನೋಡ್ತೀರಲ್ಲ, ನನಗೆ ಪ್ರಾಯ ಆದ ಮೇಲೆ ನಾನು ನಿನ್ನನ್ನು ನೋಡ್ತೇನೆ. ಎಂತ ಭಾವ ಅದು. ಹಾಗಾಗಿ ಇನ್ನೊಬ್ಬರಿಗೋಸ್ಕರ ಅಂತ ಬದುಕುವಂತ ಬದುಕು, ಆ ಬದುಕಿನಲ್ಲಿ ಆನಂದವನ್ನು ಕಂಡಾಗ ಅದೇ ಭಗವಂತನ ಸೇವೆ. ದರಿದ್ರ ನಾರಾಯಣೋ ಭವ, ಸ್ವಾಮಿ ವಿವೇಕಾನಂದರು ಹೇಳಿರುವಂತ ಮಾತು. ಈ ರೀತಿ ನಮ್ಮ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಳಬೇಕೋಸ್ಕರ, ಸಂತೋಷವಾಗಿರೋದಕ್ಕೋಸ್ಕರ ಪತಂಜಲಿ ಮಹಾಮನಿಗಳು ಸಂತೋಷ ಅಂತ ಹೇಳಿದ್ದಾರೆ. ತಪಃ, ನಾವು ಮಾಡುವ ಎಲ್ಲ ಕಾರ್ಯಗಳು ಕೂಡ ಅದು ತಪಸ್ಸು. ಸ್ವಾಧ್ಯಾಯ, ತಾನೇನು ಮಾಡಬೇಕು ಎಂಬುದನ್ನು ತಿಳಿಯುವುದೇ ಸ್ವಾಧ್ಯಾಯ. ಈಶ್ವರ ಪ್ರಣಿಧಾನ, ಭಗವತ್ ಚೈತನ್ಯವನ್ನು ಅರಿತು ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಧರ್ಮಕ್ಕೆ ಏನು ಬೇಕೋ ಆ ಕೊಡುಗೆಯನ್ನು ಸಮರ್ಪಣೆ ಮಾಡುವುದು ಅದು ಈಶ್ವರ ಪ್ರಣಿಧಾನ.
ಸಂಗೀತ ಪಾಠ ಕಲೀಲಿ ಹೋದಂತಹ ಮಗು ಸಂಗೀತ ಪಾಠ ಕಲಿಯುವುದಕ್ಕೆ ಮೊದಲು ಹಾಡು ಕಲಿಸ್ತಾರೆ. ಏನು? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಪರವ ಕರುಣಿಸಿದಂತೆ ಆಯಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಕರ್ಣವ ಪಾರ್ವತಿ ಪತಿ ಹರ ಹರ ಮಹಾದೇವ್. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಇಲ್ಲಿ ತುಂಬ ಜನ ಸಂಗೀತ ಪಾಠಕ್ಕೆ ಹೋಗಿರಬಹುದು, ಸಂಗೀತ ಕಲ್ತಿರಬಹುದು. ಆ ಸಂಗೀತ ಪಾಠ ಮಾಡುವಾಗ ಆ ಸಂಗೀತ ಪಾಠ ಮಾಡುವ ಸಂದರ್ಭದಲ್ಲಿ ಯಾರಿಗಾದ್ರೂ ಈ ಪ್ರಶ್ನೆ ಬಂದಿದ? ಯಾವ ಪ್ರಶ್ನೆ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅವರು ಕಲಿಸುವಾಗ ಟೀಚರೇ ಅಥವಾ ಮಾಸ್ಟ್ರೇ ಕೆರೆಯ ನೀರನ್ನು ಕೆರೆಗೆ ಚೆಲ್ತಿದ್ರೆ ಮತ್ತೆ ಆ ಕೆರೆಯಿಂದ ನೀರು ತೆಗೆದದ್ದು ಯಾಕೆ ಮಾಸ್ಟ್ರೇ? ಅವನಿಗೆ ಮಂಡ ಸರಿ ಉಂಟಾ? ಈ ಪ್ರಶ್ನೆ ಬರಬೇಕಿತ್ತಲ್ಲ ನಮಗೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳುವಾಗ ಯಾರು ಈ ಪ್ರಶ್ನೆ ಕೇಳುವುದಿಲ್ಲ ಟೀಚರಿಗೆ. ಅವರು ಮಾಡಿದ್ದೇನೋ ತಿಂಗಳಿಗೆ 200 ರೂಪಾಯಿ ಕೊಟ್ಟದ್ದು, ಪಾಠ ಕಲ್ತದ್ದು. ಕೆರೆಯ ನೀರನ್ನು ಕೆರೆ ಅದು ಹೀಗೆಲ್ಲ ಮಾಡ್ಲಿಕ್ಕೆ ಉಂಟದ್ದು. ಹೀಗೆ ಮಾಡುವಾಗ ಇದು ಏನು ಅಂತ ಅರ್ಥ ಆಗಿಲ್ಲ ನನಗೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದಂತ ಅರ್ಥ ಏನು? ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ. ಯಾವ್ದು ಭಗವಂತನಿಂದ ನನಗೆ ಕೊಡಲ್ಪಟ್ಟಿದೆಯೋ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಈ ಸುತ್ತಮುತ್ತಲಿನ ಜನರಿಗೆ ಧಾರ್ಮಿಕ ಬೋಧನೆಯನ್ನು ಕೊಡಬೇಕು. ತನ್ಮೂಲಕವಾಗಿ ಈ ಕಿಣ್ಣಿಯ ಭಾಗದಲ್ಲಿರ್ತಕ್ಕಂಥ ಜನ ಎಲ್ಲ ಸುಂದರವಾಗಿ ಆನಂದವಾಗಿರ್ಬೇಕು. ಪುರಾಣಿಕರ ದೊಡ್ಡ ಮನಸ್ಸು. ನನ್ನನ್ನು ಇಲ್ಲಿ ಸತ್ಸಂಗಕ್ಕೆ ಕರೆಯುವಾಗಲೇ ಹೇಳಿದ್ದಾರೆ, ಈ ಊರಿನವರೆಲ್ಲ ಬರ್ಬೇಕು, ನಾನು ಅವರಿಗೆ ಊಟ ಕೊಡ್ತೇನೆ, ಬರಲಿ ಅವರು ಅಂತ. ಊಟ ಕೊಟ್ಟರು ಬರುವುದಿಲ್ಲ. ಅಂದ್ರೆ ತಾನು ಬದುಕುತ್ತಾ 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 ಇನ್ನೊಬ್ಬರನ್ನು ಆನಂದದ ದಿಕ್ಕಿನಲ್ಲಿ ಕೊಂಡು ಹೋಗುವಂತ ಭಾವವನ್ನು ನಿರ್ಮಾಣ ಮಾಡಬೇಕು. ಇದು ಈಶ್ವರ ಪ್ರಣಿಧಾನ. ಇಂತಹ ಈಶ್ವರ ಪ್ರಣಿಧಾನದ ವಿಶೇಷವಾದಂತಹ ಗುಣ ಅದು ಯಾರಲ್ಲಿ ಕಾಣಬಹುದು ಅಂದ್ರೆ ಹನುಮಂತನಲ್ಲಿ ಕಾಣಬಹುದು. ತನ್ನದೇನೂ ಇಲ್ಲ, ಎಲ್ಲವೂ ರಾಮನದ್ದು, ಎಲ್ಲದೂ ಸೀತೆಯದ್ದು. ಈ ರೀತಿಯ ಭಾವ ರಾಮನಲ್ಲಿ, ಆ ಹನುಮಂತನಲ್ಲಿದ್ದು, ರಾಮನೂ ಕೂಡ ತನ್ನದೇನೂ ಇಲ್ಲ, ಇದೆಲ್ಲವೂ ಸಮಾಜದ್ದು ಎಂಬಂತ ಭಾವದಿಂದ ತಾನೆಲ್ಲವನ್ನು ಬಿಟ್ಟು ಕಾಡಿಗೆ ಹೊರಟು ಹೋದಂತ ರಾಮ. ಆ ರಾಮ ಹೇಗೆ ಅಯೋಧ್ಯೆಯಲ್ಲಿ ಹುಟ್ಟಿದ ಎಂಬಂತಹ ಪುಣ್ಯ ಕಥಾಭಾಗ ಇವತ್ತು ಉತ್ತರಕಾಮೇಷ್ಟಿ ಎಂಬ ಕಥಾನಕವನ್ನು ಕೇಳ್ತಾ ಆನಂದವನ್ನು ಅನುಭವಿಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಹಾಗೆ 34 ಕ್ಷೇತ್ರಗಳಲ್ಲಿ ಹರಿಕಥೆಯನ್ನು ಮಾಡುವ ಸಂದರ್ಭದಲ್ಲಿ ಹೇಳುವಂತಹ ನೆನಪಿಸುವಂತ ಒಂದು ಮಾತೇನೆಂದ್ರೆ, ರಾಮಾದರ್ಶ ಜೀವನ ಗ್ರಾಮಾದರ್ಶವಾದಂತಹ ಮನೆ. ನಮ್ಮ ಮನೆಯಲ್ಲಿರುವ ತರುಣರೆಲ್ಲರೂ ಗಂಡಸರೆಲ್ಲರೂ ರಾಮನಂತೆ ಆಗಬೇಕು, ಮನೆಯಲ್ಲಿರುವ ತಾಯಿಯಂದಿರಲ್ಲೂ ಸೀತೆಯಂತೆ ಆಗಬೇಕು, ಅವರಿಗೆ ಹುಟ್ಟುವ ಮಕ್ಕಳೆಲ್ಲರೂ ಲವಕುಶರಂತೆ ಆಗಬೇಕು. ಹೀಗೆ ಲವ, ಕುಶ, ರಾಮ, ಸೀತೆ, ಹನುಮಂತ, ಶತ್ರುಘ್ನ, ಭರತ, ಊರ್ಮಿಳೆ ಇಂತಹ ತಾಯಿಯಂದಿರು ಗಂಡಸರು ಇರುವಂತಹ ಮನೆ ಅದು ವೈಕುಂಠ. ಅಂತಹ ವೈಕುಂಠವನ್ನು ಮಾಡುವುದಕ್ಕೋಸ್ಕರ ಈ ಹರಿಕಥಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ದಿಕ್ಕಿನಲ್ಲಿ ನಾವೆಲ್ಲರೂ ಚಿಂತನೆಯನ್ನು ನಡೆಸೋಣ. ಆ ದಿಕ್ಕಿಗೆ ನಾವು ಹೆಜ್ಜೆಯನ್ನು ಹಾಕೋಣ, ಕಾರ್ಯ ಪ್ರವೃತ್ತರಾಗೋಣ. ಅದಕ್ಕೆ ಇವತ್ತಿನ ಕಥಾಭಾಗ ನಮಗೆ ಹೊಸ ದಿಕ್ಕನ್ನು ಕೊಡಲಿ, ಅದಕ್ಕೆ ರಾಮಾನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಹಾಡುತ್ತಾ ಹಾಡುತ್ತಾ ಕಥಾ ಪ್ರಾರಂಭವನ್ನು ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಜಯ ಜಯ ರಾಮ, ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ರಾಮ, श्रीराम जय राम जय जय राम, श्रीराम जय राम जय जय राम. ತಾಳವನ್ನು ತಟ್ಟಿ ಭಜನೆ ಮಾಡಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ
राम जय राम जय जय राम श्री राम जय राम जय जय राम श्री राम जय राम जय जय राम श्री राम जय राम जय जय राम राम जय राम जय राम राम जय राम जय राम जय राम जय जय राम जय राम श्री राम जय राम जय 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 जय राम हे राम जय राम जय जय राम श्री राम जय राम जय जय राम नमः पुंडरीकवरद पांडुरंगा हरे विठ्ठल सीताकांत स्मरणं जय जय श्रीराम राधाकांत स्मरणं जय जय गोपाल शंख चक्र पीतांबरधारी श्रीहरि नमः पार्वती पते हर हर महादेव श्रीमद्रमारमण गोविंदा श्रीमद्रमारमण गोविंदा श्रीमद्रमारमण गोविंदा ಇತ್ತ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ 3 ಜನ ಮಡದಿಯರೊಂದಿಗೆ ತಾನು ಸುಖದ ಜೀವನವನ್ನು ಅನುಭವಿಸ್ತಾ ಇದ್ದ. ನಿನ್ನೆ ದಿವಸ ಮದುವೆಯಾಗಿರುವಂತ ವಿಚಾರಗಳು, ದಶರಥನಿಗೆ ಶಾಪಗ್ರಸ್ತವಾಗಿರುವಂತಹ ಕತೆ, ಕೈಕಾದೇವಿಗೆ ವರವನ್ನು ಕೊಟ್ಟಂತಹ ಕತೆ ಅದೆಲ್ಲವೂ ನಿನ್ನೆ ಸಮಾಪ್ತವಾಗಿತ್ತು. ದೇವತೆಗಳೆಲ್ಲರೂ ಕೂಡ ಬ್ರಹ್ಮದೇವನಲ್ಲಿ ಹೋಗಿ ಭೂಲೋಕದಲ್ಲಿರುವ ಕಷ್ಟವನ್ನು ತೋಡಿಕೊಂಡು ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದಾಗ ನಾರದರ ಮುಖಾನ ಮಹಾವಿಷ್ಣುವಿನ ಭೇಟಿಯಾಗಿ ಈಶ್ವರನಲ್ಲಿಗೆ ಬಂದು ಈಶ್ವರನು ರಾಮ ನಾಮ ಜಪದ ಮಹಿಮೆಯನ್ನು ಭೂತಲಕ್ಕೆ ತಿಳಿಸಿಕೊಟ್ಟಿದ್ದಾನೆ. ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸು. ಹೀಗೆ ರಾಮ ನಾಮ ಜಪದಿಂದ ಇಡೀ ಭೂಮಂಡಲ ಅದು ಪರಿಶುದ್ಧವಾಗಬೇಕು ಎಂಬಂತಹ ಅಡಿಪಾಯವನ್ನ, ತಳಹದಿಯನ್ನ, ಪಂಚಾಂಗವನ್ನ ನಿನ್ನೆ ಕೊಟ್ಟದ್ದಾಗಿತ್ತು. ಮುಂದುವರೆದು ದಶರಥ ಮಹಾರಾಜ ಮಕ್ಕಳಿಲ್ಲದೆ ಕೊರಗುತ್ತಾ ಇರುವಾಗ ಆ ಋಷಿಯ ವಾಕ್ಯ ಎಂದೂ ಸುಳ್ಳಾಗದು. ನೀನು ಸಾಯುವ ಕಾಲಕ್ಕೆ ನಿನ್ನ ಮಕ್ಕಳು ನಿನ್ನ ಹತ್ತಿರ ಇಲ್ಲದೇ ಆಗಲಿ ಎಂಬಂತಹ ಶಾಪವಾಕ್ಯ. ಹಾಗಾಗಿ ಹೋ ನನಗೆ ಮಕ್ಕಳಾಗ್ತದೆ ಎಂಬ ಆನಂದ, ಅದಕ್ಕೋಸ್ಕರ ವಶಿಷ್ಠರಲ್ಲಿ ಬಂದು ವಿನ್ನವಿಸಿಕೊಂಡಿದ್ದ. ಏನ್ ಮಾಡೋಣ? ವಶಿಷ್ಠರು ಎಲ್ಲರನ್ನೂ ಕೂರಿಸಿಕೊಂಡು ಮುಂದೆ ಮಾಡಬೇಕಾಗಿರುವ ಪುತ್ರಕಾಮೇಷ್ಟಿ ಯಾಗ ಅದರ ಸಿದ್ಧತೆಯನ್ನು ಮಾಡುವುದಕ್ಕೋಸ್ಕರ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೃಶ್ಯಶೃಂಗ ಎಂಬಂತಹ ಬ್ರಹ್ಮಚಾರಿ ಮಹಾಮಹಿಮ ಅವನು ಒಂದು ಆ ಯಜ್ಞ ಮಂಟಪದಲ್ಲಿ ಕೂತುಕೊಂಡು ಅವನ ನೇತೃತ್ವದಲ್ಲಿ ಅವನ ಇರುವಿಕೆಯಿಂದ ಆ ಯಜ್ಞ ಸಾಂಗವಾಗಿ ನಡೆದರೆ ಸಂತಾನ ಉತ್ಪತ್ತಿಯಾಗ್ತದೆ ಎಂಬುದನ್ನು ತಿಳಿಸಿ ತನ್ಮೂಲಕವಾಗಿ ಆ ಕಾಡಿನಲ್ಲೇ ಇರತಕ್ಕಂತಹ ಮಹಾಮಹಿಮನನ್ನು ಕರೆದುಕೊಂಡು ಬರುವುದು ಹೇಗೆ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿದ. ಯಜ್ಞ ಮಂಟಪ ಸಿದ್ಧವಾಗಿದೆ. ರಾಜಾನುರಾಜರಿಗೆ, ಹಿತವರಿಗೆ, ಪುರಜನರಿಗೆ, ಪರಿಜನರಿಗೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ದಾಗಿದೆ. ಪುತ್ರಕಾಮೇಷ್ಟಿ ಯಾಗ, ಯಾಗದ ಮುಖಾಂತರವಾಗಿ ಸಂತತಿಯನ್ನು ಪಡೆಯುವಂತ ಆಸೆ ವ್ರತಸ್ಥರಾಗಿದ್ದಾರೆ. ಕೈಕಾ, ಕೌಸಲ್ಯ, ಸುಮಿತ್ರೆಯರು ವ್ರತಸ್ಥರಾಗಿ ಕೂತಿದ್ದಾರೆ. ಯಾಕಂದ್ರೆ ಮಕ್ಕಳನ್ನ ಪಡಿಬೇಕು ಅಂತಾದ್ರೆ ಒಳ್ಳೆಯ ಮಕ್ಕಳನ್ನು ಪಡಿಬೇಕು. 4 ರೀತಿಯ ಮಕ್ಕಳನ್ನ ನಾವು ಊರಿನಲ್ಲಿ ಕಾಣಬಹುದು. 4 ರೀತಿಯ ಮಕ್ಕಳು.
ಅದರಲ್ಲಿ ಒಂದನೇ ಗುಂಪಿನ ಮಕ್ಕಳು. ಆ ಮಕ್ಕಳು ಯಾರು ಅಂತ ಕೇಳಿದ್ರೆ ಯಾರಿಗೂ ಉಪದ್ರ ಮಾಡದವ, ಯಾರಿಗೂ ತೊಂದರೆ ಇಲ್ಲ, ಅವನು ಸುಮ್ಮನೆ ಇರ್ತಾನೆ. ಸ್ವಲ್ಪ ಏನಾದ್ರು ಕೊಟ್ಬಿಟ್ರೆ ಸಾಕು, ಸುಳ್ಳು ಹೇಳಲಿಕ್ಕಿಲ್ಲ, ಮೋಸ ಮಾಡಲಿಕ್ಕಿಲ್ಲ, ಅವನು ಅಷ್ಟಕ್ಕೆ ಯಾರ ರಗಳೆಗಿಲ್ಲ. ಅವನು ಒಂದನೇ ಗುಂಪಿಗೆ ಸೇರಿದವ. ಇನ್ನು ಎರಡನೇ ಗುಂಪಿಗೆ ಸೇರಿದವನು ಯಾರಂದ್ರೆ ಅವನು ಸ್ವಲ್ಪ ಸ್ವಲ್ಪ ಕೆಟ್ಟ ಕೆಲಸ ಮಾಡ್ತಾನೆ, ಇನ್ನೊಬ್ಬರಿಗೆ ಸ್ವಲ್ಪ ಪೋಕಿರಿ ಮಾಡ್ತಾನೆ. ಅವನು ಎರಡನೇ ಗುಂಪಿಗೆ ಸೇರಿದವನು. ಈ ಮೂರನೇ ಗುಂಪಿಗೆ ಸೇರಿದವನು ಯಾರಂದ್ರೆ ಅವನು ಸ್ವಲ್ಪ ಸ್ವಲ್ಪ ಕೆಟ್ಟ ಕೆಲಸ ಮಾಡುವುದರ ಜೊತೆಯಲ್ಲಿ ಬೇರೆಯವರಿಗೂ ಸ್ವಲ್ಪ ಸ್ವಲ್ಪ ಕೆಟ್ಟದ್ದನ್ನು ಕಲಿಸ್ತಾನೆ. ಪಣಿ ತೊಂದರೆ ಅವನು ಕುಡಿದಿರೋ ತೊಂದರೆ ಇಲ್ಲ, ಬೇರೆಯವರಿಗೂ ಕುಡಿಸಬೇಕು. ಕೆಲವರು ನೋಡಿ ರೋಡ್ ಸೈಡ್ ಕೂತು ಕಿಸೆಗೆ ಕೈ ಹಾಕಿ ಒಂದು ಪ್ಯಾಕೆಟ್ ತೆಗೆದು ಕೈಯಲ್ಲಿ ಹಾಕಿ ಒಳ್ಳೆದನ್ನು ಉಂಡೆ ಮಾಡಿ ತುಟ್ಟಿ ಎಳೆದು ಅದರ ಅಡಿಯಲ್ಲಿಟ್ಟು ಒಳ್ಳೆ ಮಂಗ ಮುಸುಡು ಮಾಡಿ ಕಣ್ಣು ಪಿಳಿಪಿಳಿ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ಅವನು ಮಾಡಲಿ, ಅವನು ಮೂರನೇ ಗುಂಪಿನವನು, ಅವನು ಮಾಡಲಿ. ಆದರೆ ಅವನು ಬೇರೆಯವರಿಗೆ ಮಂಗ ಮುಸುಡು ಮಾಡಿಸ್ತಾನೆ, ಅದು ತೊಂದರೆ. ಇದು ಮೂರನೇ ಗುಂಪಿನವನು. ಇನ್ನು ನಾಲ್ಕನೇ ಗುಂಪಿನವನು ಯಾರು ಅಂತ ಕೇಳಿದ್ರೆ ಅವನು ಉತ್ತಮವಾಗಿರುವಂತಹ ಮೋಕ್ಷಕ್ಕೆ ಕಾರಣೀಭೂತನವನು. ತನ್ನ ತಂದೆ ತಾಯಿಯರಿಗೂ ಕೂಡ ಯೋಗ್ಯ ಮಾರ್ಗದರ್ಶನವನ್ನು ಮಾಡಬಲ್ಲಂತಹ ಸಾಮರ್ಥ್ಯ ಇರುವವನು. ಅಂತಹ ಮಕ್ಕಳನ್ನು ಪಡಿಬೇಕು ನಾವು. ಆ ಮಂಗ ಮುಸುಡಿನವನ್ನು ಪಡೆದೇನು ಪ್ರಯೋಜನ ಇಲ್ಲ. ಒಂದು ಉಂಟುಂಡ ಲೆಕ್ಕಕ್ಕೆ ಅದಷ್ಟೇ, ಬಾಳೆ ಒಂಜಿ ಉಂಡು ಇಲ್ಲ ಅದಂತ ಹೆಜ್ಜೆ ಉಂಡು ಲೆಕ್ಕಗೊಂಜಿ ಉಂಡು ಅಂತ. ಹಾಗಾಗಿ ಅಂತಹ ಮಕ್ಕಳನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ತಂದೆ ತಾಯಿಯರು ತುಂಬ ಸಾಧನೆಯನ್ನು ಮಾಡಬೇಕು. ಯಾರ್ಯಾರು ಹೊಸದಾಗಿ ಮದುವೆ ಮಾಡಿ ತೆಗೆದುಕೊಂಡಿದ್ದೀರಿ ಅವರು ಇದನ್ನು ಸ್ವಲ್ಪ ಅಧ್ಯಯನ ಮಾಡಬೇಕು. ಒಳ್ಳೆಯ ಸಂತತಿಯನ್ನು ಪಡಿಬೇಕಾದರೆ ಅದಕ್ಕೆ ಪೂರ್ವ ತಯಾರಿ ಇರಬೇಕು ನಮಗೆ. ಆ ಪೂರ್ವ ತಯಾರಿಗೋಸ್ಕರ ಆ ಮಹಾತಾಯಿಯರು ವ್ರತಸ್ಥರಾಗಿದ್ದಾರೆ. ಅನ್ನಪಾನಾದಿಗಳನ್ನು ಬಿಟ್ಟು ತದೇಕ ಚಿತ್ತದಿಂದ ಭಗವತ್ ಸ್ಮರಣೆಯನ್ನೇ ಮಾಡುತ್ತಾ ಆ ತಾಯಿಯಂದಿರು ದಿನವನ್ನು ಕಳೆದರೆ ದಶರಥ ಮಹಾರಾಜ ತನ್ನ ಆಸ್ಥಾನದಲ್ಲಿರ್ತಕ್ಕಂತಹ ಎಲ್ಲ ಪರಿಜನರಿಗೆ ಪುರಜನರಿಗೆ ಬೇಕಾದವರಿಗೆ ಬೇಕಾದ್ದನ್ನು ಕೊಟ್ಟು ದಾನ ಧರ್ಮಾದಿಗಳನ್ನು ಮಾಡಿ ಆ ಯಜ್ಞದ ಸಿದ್ಧತೆಯನ್ನು ಮಾಡಿಕೊಂಡಿದ್ದ. ವ್ರತ, ಈ ವ್ರತ ಅಂತ ಹೇಳುವಾಗ ನಮಗೆಲ್ಲ ಭಾರಿ ಕಷ್ಟ ಬಂದ್ರೆ ಮನೆಯಲ್ಲಿ ಯಾನೊಂದು ವ್ರತ ಶುರು ಅಂತ ಮುರಾಣಿ ಸಂಕಷ್ಟಿ ವ್ರತ ಅಂತ. ಕೆಲವರು ಸಂಕಷ್ಟಿ ಮಾಡ್ಲಿಕ್ಕೆ ಉಂಟು, ಕೆಲವರು ಸೋಮವಾರ ಮಾಡುದು ವ್ರತ. ನಮ್ಮ ವ್ರತ ಹೇಗೆ? ನಮ್ಮ ವ್ರತ ಇನಿ ವ್ರತ ಪತ್ನಿ ಅನು ಅಂಚಾದ ಗೊಲ್ಪು ಅರಿತ ಪೂರತಿ ನೀರಬಲ್ಲಿ. ಮತ್ತೆಂತ ಮಾಡುದು? ಸ್ವಲ್ಪ ಸಜ್ಜಿಗೆ ಮಾಡುದು. ಯಾವಾಗಲೂ ಸಜ್ಜಿಗೆ ಮಾಡದ ಕಾರಣ ಅವತ್ತು ವ್ರತಕ್ಕೆ ಸಜ್ಜಿಗೆ ಮಾಡಿ ಅದು ಸರಿ ಬೇಯದೆ ಎಂತೆಲ್ಲ ಮಧ್ಯಾಹ್ನದ ಪುಟ್ಟ ದಾಳ ಇಜ್ಜಿ ಅಂಚಾದಿಂದ ದಾಳ ತಿನ್ಪುನೆ ಮತ್ತದನ್ನು ತಿನ್ನುವುದು. ತಿಂದ ಕೂಡಲೇ ಒಳ್ಳೆ ಕಾಂಕ್ರೀಟ್ ಹಾಕಿದಾಗೆ ಆಗ್ತದೆ, ಎದೆಯಲ್ಲಿ ಅದೇ ಗಟ್ಟಿ ಹಿಡ್ಕೊಳ್ತದೆ. ಮಧ್ಯಾಹ್ನಕ್ಕಾಗುವಾಗ ವ್ರತ ಅಲ್ವ ಇವತ್ತು, ಹಾಗಾಗಿ ಉರ್ಪಿಳಿ ತಿನ್ನೀರವಲ್ಲಿ ಒಬ್ಬಳಂತೆರಿಯೇ ಒಬ್ಬನೇ ವ್ರತ. ಹಾಗಾಗಿ ಮಧ್ಯಾಹ್ನಕ್ಕೇನು ಊಟ? ಬೆಳ್ತಿಗೆ ಅನ್ನದ್ದು. ಅದು ಯಾವಾಗಲೂ ಮಾಡಲಿಕ್ಕೆ ಗೊತ್ತಿಲ್ಲದ ಕಾರಣ ಸರಿ ಬೇಯಲಿಲ್ಲ ಅದು ಏನು ವ್ರತ. ಹಾಗಾಗಿ ಬಾರಿ ಬಾಯಿಗೆ ರುಚಿ ಇರುವುದು ತಿನ್ನಬಾರದು. ಅದಕ್ಕೋಸ್ಕರ ಒಂದು ಸಾರು, ಈ ಮೆಣಸು ಹಾಕಿದ ಸಾರು, ಈ ಬೆಳ್ತಿಗೆ ಅನ್ನದ ಬೇಯದ ಊಟ. ಬೆಳಗ್ಗೆ ಒಂದು ಕಾಂಕ್ರೀಟ್ ಆಗಿದೆ, ಅದರ ಮೇಲೆ ಮಧ್ಯಾಹ್ನದ ಎರಡನೇ ಕಾಂಕ್ರೀಟ್ ಹೋಗಿ ನಿಂತಿದೆ. ಇನ್ನು ಸಂಜೆ ಆಯಿತು, ದಾಳ ಬರಿಯರ ಬಲ್ಲಿ ಎಡಿಟ್ಟು ನೀರು ಪೂರ ಬರಿಯರ ಬಲ್ಲಿ ಬರ್ತಾ. ಹಾಗಾಗಿ ನೀರು ಕೊಟ್ಟಿದ ಹೊಟ್ಟೆಗೆ ನೀರು ಕೊಡ್ಲಿಲ್ಲ ವ್ರತ. ಸಂಜೆ ಆಗಬೇಕಾದ್ರೆ ಅರಿತ ನೀರ ಬಲ್ಲಿ ಬಕ್ಕ ಚಪಾತಿ. ಅದೆಂತ ಚಪಾತಿ? ಗೋಧಿ ಚಪಾತಿ. ಅದಕ್ಕೆ ಸ್ವಲ್ಪ ಕಡ್ಲೆಗಸಿ. ಈ ಕಡ್ಲೆಗಸಿಯನ್ನು ಈ ಚಪಾತಿಯಲ್ಲಿ ಮಿಕ್ಸ್ ಮಾಡಿ ಅದನ್ನು ತಿಂದ್ರೆ ಇನ್ನು ಅದು ಮೂರನೇ ಕಾಂಕ್ರೀಟ್. ಇನ್ನು ಹೊಟ್ಟೆಗೆ ಬೇರೇನು ಬೇಕು ಅಂತಿಲ್ಲ. ಇಷ್ಟಾದಿ ರಾತ್ರಿ ಮಲಗಿದ್ರೆ ನಿದ್ರೆ ಬರ್ತದ? ರಾತ್ರಿ ನಿದ್ರೆ ಬರುದಿಲ್ಲ. ಮರುದಿವಸ ಬೆಳಗ್ಗೆ ಎದ್ರೆ ಟಾಯ್ಲೆಟಿಗೆ ಹೋದ್ರೆ ಏನಾದ್ರೂ ಹೋಗ್ತದ? ಹೋಗುವುದಿಲ್ಲ. ಯಾಕಂದ್ರೆ ಇದೆಲ್ಲ ಪೂರ್ಣ ಕಾಂಕ್ರೀಟ್ ಆಗಿ ಕೆಳಗಡೆ ಇಳಿಯುವುದಿಲ್ಲ, ದಮ್ಮು ಗಟ್ಟಿದಾಗೆ ಆಗುದು. ಕೋಡೆ ಎಂಕ ಸಂಕಷ್ಟಿ ಇನಿ ಭಾರಿ ಸಂಕಷ್ಟದುಳ್ಳ ಈ ತರದ ವ್ರತಾಚರಣೆ ನಮ್ಮದು. ಅದರ ಪರಿಣಾಮವಾಗಿ ಮರುದಿವಸ ಆದದ್ದೇನೋ, ಗಂಡ ಸಂಕಷ್ಟಿ ಮಾಡಿದ್ರೆ ಹೆಂಡತಿಗೆ 4 ಪೆಟ್ಟು. ಯಾಕಂದ್ರೆ ಇವೊಂದು ಪ್ರೆಷರ್ ಏರಿದೆ,
ಇದು ಕೆಳಗಡೆ ಮೇಲೆ ಹೋಗುದಿಲ್ಲಲ್ಲ, ಪ್ರೆಷರ್ ಏರಿದೆ. ಇನ್ನು ಟೀಚರ್ ಎಲ್ಲಿಯಾದ್ರೂ ಮಾಡಿದ್ರೆ ಹೋಮ್ವರ್ಕ್ ಮಾಡಲಿಲ್ವ ನೀನು 4ನೇ ಗುಂಡೆಗೆ ಬೀಳ್ತೀನಿ, ಯಾಕೆಂದ್ರೆ ಇದು ಪ್ರೆಷರ್ ಏರಿದೆ. ಈ ತರದ ವ್ರತಾಚರಣೆಯಿಂದ ಜೀವನ ಸಾರ್ಥಕವಾಗುವುದಿಲ್ಲ. ಉಪವಾಸ ಎಂಬ ಶಬ್ದದ ಅರ್ಥ ಏನು? ಉಪ ಅಂದ್ರೆ ಹತ್ತಿರ ಅಂತ. ನನ್ನ ಹತ್ತಿರದಲ್ಲಿದ್ದು ತಬಲವನ್ನು ನುಡಿಸುವುದಂದ್ರೆ ಭಗವಂತನದೇ ಸೇವೆ, ಇದೇ ಉಪವಾಸ. ನನ್ನ ಹತ್ತಿರ ಇದ್ದು ಹಾರ್ಮೋನಿಯನ್ನು ನುಡಿಸಿದ್ರೆ ಅದೇ ಉಪವಾಸ. ಉಪ ಅಂದ್ರೆ ಹತ್ತಿರ, ಹತ್ತಿರದಲ್ಲಿ ಭಗವಂತನ ಸ್ಮರಣೆ ಮಾಡು, ಒಳ್ಳೆಯ ವಿಚಾರವನ್ನು ನೆನಪು ಮಾಡು, ಅದೇ ಉಪವಾಸ ಅಂತ ಹೇಳಿದ್ರು. ಹೀಗೆ ಆ ಮನೆಯಲ್ಲಿ ಉಪವಾಸ ವ್ರತಗಳನ್ನು ಆಚರಣೆ ಮಾಡ್ತಾ ಮಾಡ್ತಾ ಆ ಮನೆ ಆನಂದದ ಮನೆ ಆಗುತ್ತಾ ಇದೆ. ಶುಭ ಮುಹೂರ್ತ ಬಂದಿದೆ. ವಶಿಷ್ಠಾದಿಗಳ ನೇತೃತ್ವದಲ್ಲಿ ಆ ಯಜ್ಞ ಮಂಟಪದಲ್ಲಿ ಯಜ್ಞೇಶ್ವರನ ಪ್ರತಿಷ್ಠೆ ಮಾಡಿ ಆ ಯಾಗದ ಆರಂಭವಾಗಿದೆ. ಓಂ ಆಗ್ನೇಯೇ ನಮಃ, ಆಗ್ನೇಯೇ ಸ್ವಾಹ, ಆಗ್ನೇಯೇ ಇದಂ ಮಮ. ಅಗ್ನಿದೇವನಿಗೆ ಆಹುತಿಯನ್ನು ಕೊಟ್ಟು ಯಜ್ಞೇಶ್ವರನನ್ನ ಪ್ರತ್ಯಕ್ಷ ಮಾಡಿಕೊಂಡು ಯಜ್ಞದ ಆರಂಭ ಆಗಿದೆ. ಎಲ್ಲರೂ ಬಂದು ಸೇರಿದ್ದ. ಸಂತತಿ ಆಗಬೇಕು, ದಶರಥನೇ ಮಕ್ಕಳಾಗಬೇಕಂದ್ರೆ ಎಲ್ಲರ ಅನುಗ್ರಹ ಇರಬೇಕು. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಹೀಗೆ ಆ ಭಗವನ್ ನಾಮ ಸ್ಮರಣೆಯನ್ನು ಮಾಡ್ತಾ ಯಜ್ಞ ಮಂಟಪದ ಸುತ್ತಲೂ ಸೇರಿರುವ ಜನರೆಲ್ಲ ಆ ಭಗವತ್ ನಾಮ ಸ್ಮರಣೆಯಲ್ಲಿ ತಲ್ಲೀನರಾಗಿದ್ದಾರೆ. ಋತ್ವಿಜರೆಲ್ಲರೂ ಕೂಡ ಹವಿಸ್ಸನ್ನು ಸಮರ್ಪಣೆ ಮಾಡಿ ಇಂದ್ರನಿಗೆ, ಅಗ್ನಿಗೆ, ಯಮನಿಗೆ, ನಿರುತಿಗೆ, ವರುಣನಿಗೆ, ವಾಯುವಿಗೆ, ಕುಬೇರನಿಗೆ, ಈಶಾನ್ಯ ಭಾಗದಲ್ಲಿ ರಾರಾಜಿಸ್ತಾ ಇರುವಂತಹ ಮಹೇಶ್ವರನಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡಿ ಆ ದೇವತೆಗಳನ್ನ ಸಂತೃಪ್ತಿಪಡಿಸ್ತಾ ಇದ್ದಾರೆ. ಕಾಲೇ ವರ್ಷದ ವರ್ಜನ್ಯ ಪೃಥ್ವೀ ಶಿಷ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ನಿರ್ಭಯ. ಸಸ್ಯ ಶ್ಯಾಮಲೆಯಾಗಿರುವಂತಹ ಭೂಮಿಯಾಗಲಿ, ಸಮಯಕ್ಕೆ ಸರಿಯಾಗಿ ಮಳೆ ಬರಲಿ, ತನ್ಮೂಲಕವಾಗಿ ಜಗತ್ತಿನ ಜನರೆಲ್ಲರೂ ಸುಖಾನಂದವನ್ನು ಅನುಭವಿಸಲಿ ಎಂಬುದಾಗಿ ವೇದೋಕ್ತ ಮಂತ್ರದಿಂದ ಅರ್ಚನೆ, ಪೂಜೆ, ಜಪಾದಿಗಳನ್ನು ಮಾಡುತ್ತಾ ಇರುವಂತಹ ಕಾಲ ಪೂರ್ಣಾಹುತಿಯ ಸಮಯ. ಭಗವತ್ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಪೂರ್ಣಾಹುತಿಯ ಸಮಯ ಆಗಿದೆ. ಇದಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ. ಮಂತ್ರೋದ್ಘೋಷದೊಂದಿಗೆ ಹವಿಸ್ಸು ಸಮರ್ಪಣೆ ಆಗ್ತಾ ಇದೆ. ಕಾಯೇನ ವಾಚ ಮನಸೇಂದೀವ ಜ್ಞಾತುನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಸಿ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲವನ್ನು ಆ ಭಗವಂತ ಸಾನ್ನಿಧ್ಯದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ತುಪ್ಪ ಯಜ್ಞಕುಂಡವನ್ನು ಪ್ರವೇಶ ಮಾಡಿ ಆ ಯಜ್ಞೇಶ್ವರನಿಗೆ ಸಮರ್ಪಿತವಾದಾಗ ವಿಶೇಷವಾಗಿರುವ ಬೆಂಕಿಯ ಜ್ವಾಲೆ ಪ್ರಜ್ವಲಿಸಿ ಮೇಲೆ ಬರುತ್ತಾ ಇರುವಂತೆ ಪ್ರಕಾಶಮಾನವಾಗಿರುವಂತಹ ಜ್ಯೋತಿ ಹೊರಬಂದಿದೆ. ಆ ಜ್ಯೋತಿಯ ಮಧ್ಯದಲ್ಲಿ ರಾರಾಜಿಸ್ತಾ ಇರುವಂತಹ ವಿಶೇಷವಾಗಿರುವಂತಹ ದೇವತೆ ಕಾಣಿಸಿದ್ದಾನೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಎಂಬಂತ ಭಾವ. ಚಂದಿರವದನ ಚಂದನಯನ ಚಂದದಿಂದ ವಹನೆಯಲ್ಲಿ ತಿಲಕ ಗುಂಗುರು ದೇಶ ಕನ್ನ ಕುಂಡಲ ಹತ್ತಿನಹಾರಾದರಲಿಗೆ ಬಾ ಸಂಪಿಗೆ ಮೂಗು ತಿಗುರುತ ಮೀಸೆ ಚಂದುಟಿಯಿಂದಲಿ ರಂಜಿವ ಬಾಯಿ ಕೆತ್ತಿದ ವಸ್ತ್ರ ಕಟಗೆದು ಮಿತ್ತ ಕರಕ ಮಲಗಲು ಕರುಣೆಯ ಕರಲು ಕರುಣಾಕರನು ಬಂದನು ನೋಡು ಕರುಣಾಕರನು ಬಂದನು ಕರುಣಾಕರಗಿ ಬಿಡುವುದಾಯಿ. ಮಹಾಮಹಿಮನಾಗಿರುವ ಯಜ್ಞೇಶ್ವರ ಪ್ರಸನ್ನ ಚಿತ್ತನಾಗಿ ಆ ಅಗ್ನಿಯ ಮಧ್ಯದಿಂದ ಎದ್ದು ನಿಂತಿದ್ದಾನೆ. ಎಲ್ಲರೂ ಎದ್ದು ಕೈ ಮುಗಿದು ನಿಂತಿದ್ದಾರೆ. ಭಗವಂತ ಪ್ರತ್ಯಕ್ಷನಾದಾಗ
ಎಲ್ಲರೂ ಎದ್ದು ನಿಂತುಕೊಳ್ಳಿ, ಎದ್ದು ನಿಂತುಕೊಳ್ಳಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಎಲ್ಲರೂ ಎದ್ದು ನಿಂತುಬಿಟ್ಟಿದ್ದಾರೆ. ಅದು ಭಗವತ್ ಮಹಿಮೆಯದು. ಸಾಧು ಸಂತರು, ಮಹಾಮಹಿಮರು ಅವರು ನಡೆದು ಹೋಗಬೇಕಾದ್ರೆ ಎಲ್ಲರೂ ನಿಂತುಕೊಳ್ಳಿ ಹೇಳುವ ಅವಶ್ಯಕತೆ ಇಲ್ಲ. ಸಹಜವಾಗಿ ನಮ್ಮ ಭಾವ ಅತಿರೇಕವಾಗಿ ಭಾವಾತೀತದಿಂದ ಅವರನ್ನು ಕಂಡಾಗ ಶ್ರದ್ಧಾಭಕ್ತಿಯಿಂದ ನಾವು ಎದ್ದು ನಿಲ್ತೇವೆ, ಅವರಿಗೆ ನಮಸ್ಕರಿಸುತ್ತೇವೆ. ಹೀಗೆ ಅದು ಒಳಗಿನ ಭಾವ. ದೇವಸ್ಥಾನಕ್ಕೆ ಹೋದರೆ ದೇವರ ಮುಂದೆ ನಿಂತ್ಕೊಂಡು ಕೈ ಜೋಡಿಸಿ ಆ ಅಲಂಕಾರವನ್ನೆಲ್ಲ ನೋಡಿ ಆದ್ಮೇಲೆ ಯಾರಾದರೂ ಪುರೋಹಿತರು ನಿಮಗೆ ಹೇಳಿದ್ದುಂಟಾ? ಎಲ್ಲ ನೋಡಿ ಆದ ಮೇಲೆ ಕಣ್ಣು ಮುಚ್ಚಿ ನಿಂತ್ಕೊಳ್ಳಿ ಅಂತ ಯಾರು ಪುರೋಹಿತರು ಹೇಳಲಿಲ್ಲ. ಆದರೆ ಭಾವಾತೀತರಾಗಿ ನಾವು ಅಲ್ಲಿ ಕಣ್ಣು ಮುಚ್ಚಿ ನಿಲ್ತೇವೆ. ಆ ಮಂಗಳ ಮಹಿಮವಾಗಿರುವಂತಹ ಭಗವಂತನನ್ನು ಕಾಣಬೇಕು ಎಂಬ ಭಾವದಿಂದ. ಹೀಗೆ ಇದು ಒಳಗಿನ ಭಾವ. ಆ ತುಂಬಿದ ಸಭೆಯೊಳಗೆ ಇರುವವರೆಲ್ಲ ಎದ್ದು ನಿಂತು ಶ್ರೀರಾಮಚಂದ್ರ ಮಹಾರಾಜ್ ಕಿ ಜಯ ಎಂಬಂತಹ ಜಯಘೋಷ. ಯಾಕಂದ್ರೆ ರಾಮ ಎಂಬಂತಹ ಮಂತ್ರ ರಾಮ ಹುಟ್ಟಿದ ಮೇಲೆ ಆಗಿರುವುದಲ್ಲ. ಸೋಮಶೇಖರ ತನ್ನ ಧಾಮೆಗೆ ಪೇಳಿದ ಮಂತ್ರ ರಾಮ 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 ಎಂಬಂತಹ ಅಕ್ಷರ ಅದು ರಾಮ ಹುಟ್ಟುವುದಕ್ಕೆ ಮೊದಲು ಜನಜನಿತವಾಗಿರುವಂಥದ್ದು. ಅರ್ಥಾತ್ ಒಬ್ಬ ರಾಮನಲ್ಲ, ಪರಶುರಾಮಾದಿ ಅದೆಷ್ಟು ರಾಮನು ಈ ಭೂಮಿಯಲ್ಲಿ ಹುಟ್ಟಿ ಹೋಗಿದ್ದ. ಅದರಲ್ಲಿ ದಶರಥ ರಾಮ ಅರ್ಥಾತ್ ಕೋನಂದ ರಾಮನೂ ಒಬ್ಬ. ಅಂತಹ ರಾಮ ರಾಮ ಎಂಬಂತ ಧ್ವನಿ ಮುಗಿಲುಮುಟ್ಟುತ್ತಿರುವಂತೆ, ಧ್ವನಿಯಾಗುತ್ತಿರುವಂತೆ ಆ ಯಜ್ಞೇಶ್ವರನ ಕೈಯಲ್ಲಿರುವ ಪಾತ್ರವನ್ನು ಚಕ್ರವರ್ತಿಯಾಗಿರುವಂತಹ ದಶರಥ ಮಹಾರಾಜನ ಕೈಗೆ ನೀಡಿದ್ದಾನೆ. ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡು ಎಂಬುದಾಗಿ ಆ ಪ್ರಸಾದವನ್ನು ಸ್ವೀಕರಿಸಿ ಕೈಯಲ್ಲಿ ಹಿಡ್ಕೊಂಡಿರುವಂತಹ ಪ್ರಸಾದವನ್ನು ಶ್ರದ್ಧಾಭಕ್ತಿಯಿಂದ ಭಗವತ್ ನಾಮಸ್ಮರಣೆಯನ್ನು ಮಾಡುತ್ತ ತದೇಕ ಚಿತ್ತದಿಂದ ಸಂತತಿಯಾಗುವುದು ಎಂಬ ಭಾವದಿಂದ ಸ್ವೀಕರಿಸಿ ಅದನ್ನು ತನ್ನ ಮಡದಿಯರಿಗೆ ಪ್ರಸಾದವನ್ನು ಹಂಚಿಕೊಟ್ಟಿದ್ದ. ಹೇಗೆ ಹಂಚಿದ್ದಾನೆ? ತನ್ನ ಹಿರಿಮಡದಿಯಾಗಿರುವಂತಹ ಕೌಸಲ್ಯಗೆ 2 ಭಾಗದಲ್ಲಿ 1 ಭಾಗ, ಎರಡನೇ ಮಡದಿಯಾಗಿರುವಂತಹ ಕೈಕಾದೇವಿಗೆ ಇನ್ನೊಂದು ಭಾಗ, 2 ಭಾಗ ಮುಗಿದು ಹೋಯಿತು. ಅವರೇನು ಮಾಡಿದ್ರು? ಅವರು ತಮಗೆ ಕೊಟ್ಟಿರುವಂತಹ ಭಾಗದಿಂದ ಅರ್ಧವನ್ನ ತನ್ನ ತಂಗಿಯಾಗಿರುವಂತಹ ಸುಮಿತ್ರೆಗೆ ಕೊಟ್ಟಳು. ಕೈಕೆಯು ಕೂಡ ತನ್ನ ಅರ್ಧ ಭಾಗವನ್ನ ಸುಮಿತ್ರೆಗೆ ಕೊಟ್ಟಳು. ಇದು ಮನೆಯಲ್ಲಿರುವ ಅನ್ಯೋನ್ಯತೆ, ತಂಗಿಯ ಮೇಲೆ ಇರುವಂತ ಭಾವ. ಒಂದೇ ತಾಯಿಯ ಮಕ್ಕಳಲ್ಲ ಅವರು. ಆದರೆ ಮನೆಗೆ ಬಂದ ಮೇಲೆ ಅಕ್ಕ ತಂಗಿಯರು ಹೇಗಿರಬೇಕು ಎಂಬ ಭಾವವನ್ನು ಅವರನ್ನು ನೋಡಿ ಕಲಿಬೇಕು. ಹೀಗೆ 3 ಜನರು 4 ಪಾಲು ಮಾಡಿ ಆ ಪಾಯಸದ ಪ್ರಸಾದವನ್ನು ನೈವೇದ್ಯ ಅಂತ ಸ್ವೀಕಾರ ಮಾಡಿದ್ದಾರೆ. ತನ್ಮೂಲಕವಾಗಿ ಅಲ್ಲಿ ಸೇರಿರುವಂತಹ ಜನರೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ದಶರಥ ಮಹಾರಾಜನಿಗೆ ಒಳ್ಳೆಯ ಪುತ್ರ ಸಂತತಿಯಾಗಲಿ, ಅಯೋಧ್ಯೆಯಲ್ಲಿ ಮುಂದೆ ಒಳ್ಳೆಯ ರಾಜನ ಆಳ್ವಿಕೆ ಬರಲಿ, ಅದಕ್ಕೆ ಪೂರ್ವ ತಯಾರಿಯಾಗಲಿ ಎಂಬುದಾಗಿ ದೇವದಾತ್ ಪ್ರಾರ್ಥನೆಯನ್ನು ಮಾಡಿ ಎಲ್ಲರೂ ಆ ಭಗವತ್ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ ಎಂಬಲ್ಲಿಗೆ ಪುತ್ರಕಾಮೇಷ್ಟಿ ಎಂಬ ಕಥಾನಕರ ಕತೆಗೆ ಮಂಗಳವನ್ನು ಹಾಡಲಿಕ್ಕೋಸ್ಕರ ನಿಮ್ಮಲ್ಲಿ ಅನುಮತಿಯನ್ನು ಕೇಳ್ತಾ. ನೀವೆಲ್ಲರೂ ಕೂಡ ಶ್ರೀರಾಮ ಜಯರಾಮ ಜಯ ಜಯರಾಮ ಈ ಮಂತ್ರವನ್ನು ಮನಸ್ಸಿನ ಒಳಗಡೆ ಪಠನ ಮಾಡಿ ಶ್ರೀರಾಮಚಂದ್ರನಿಗೆ ಪೂಜೆಯಾಗುವಂತ ಸುಸಂದರ್ಭ ಇದೆ. ಪಲಿಮಾರು ಸ್ವಾಮಿಗಳು ಈಗ ಉಡುಪಿ ಕ್ಷೇತ್ರದಲ್ಲಿದ್ದು ಪರ್ಯಾಯವನ್ನು ನಡೆಸ್ತಾ ಇರುವವರು. ಕಳೆದ ವರ್ಷ ನಾವು ರಾಮನ ಫೋಟೋವನ್ನಿಟ್ಟು 32 ದೇವಸ್ಥಾನದಲ್ಲಿ ಹರಿಕತೆಯನ್ನು ಮಾಡಿದ್ದೇವೆ. ಈ ವರ್ಷ ಭಗವತ್ ಅನುಗ್ರಹ ಹೇಳಬಹುದು. ನಮ್ಮ ಈ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಉಳಿದೊಟ್ಟು ರವೀಂದ್ರ ಶೆಟ್ಟಿರವರು ಶ್ರೀರಾಮನ, ಸೀತೆಯ, ಹನುಮಂತನ ಇರ್ತಕ್ಕಂತಹ ಶ್ರೀರಾಮನ ಪರಿವಾರ ದೇವತೆಯ ವಿಗ್ರಹವನ್ನು ಕೊಟ್ಟು ಈ ವರ್ಷದ ಹರಿಕತೆಯನ್ನ ವಿಗ್ರಹದೊಂದಿಗೆ ಮಾಡುವಂತಹ ಅನುಕೂಲವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಆ ವಿಗ್ರಹವನ್ನ ಬಲಿಮಾರು ಸ್ವಾಮಿಗಳಿಗೆ ಕೊಟ್ಟು ಮಂತ್ರಾಕ್ಷತೆಯನ್ನು ಹಾಕಿಕೊಂಡು ಬಂದಿದ್ದೇವೆ. ಹಾಗಾಗಿ ನಿನ್ನೆಯಿಂದ ಅದಕ್ಕೆ ವಿಶೇಷವಾದ ಪೂಜೆ ಸಲ್ಲುತ್ತಾ ಇದೆ. ಆ ರಾಮನಲ್ಲಿ ನಾವೆಲ್ಲವನ್ನು ಬೇಡಿಕೊಂಡಾಗ ಆತ ಅನುಗ್ರಹಿಸ್ತಾನೆ.
ಅಂತಹ ವಿಶೇಷವಾಗಿರುವಂತಹ ನಮ್ಮ ಮೂರ್ತಿಗೆ ಈ ದಿವಸ ಪೂಜೆ ಆಗಲಿಕ್ಕಿದೆ. ಮನಸ್ಸಿನಲ್ಲಿ ಸಂಕಲ್ಪಿತವಾಗಿ ನೀವೆಲ್ಲರೂ ರಾಮನಾಮ ಜಪವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ. ಜಯ ಜಯ ಆರತು ರಾಮ ಕುಮಾರಿ ನಾಥ ಮುರಾರಿ, ಜಯ ಜಯ ಆರತು ರಾಮ ಕುಮಾರಿ. ಜಯ ಜಯ ಆರತ